ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಯಾಸ್ತಾ ದೇವರ್ಷಿಣ ತತ್ರ ವರ್ಣಿತಾ ಭಗವತ್ ಕಥಾಃ ಮಹ್ಯಂ ಶುಶ್ರೂಷೆ ಬ್ರಹ್ಮನ್ ಕಾರ್ಸ್ನೇನಾಚಷ್ಣು ಅರ್ಹಸಿ. ಬ್ರಾಹ್ಮಣೋತ್ತಮರೇ, ನಾರದ ಮುನಿಗಳು ದೇವೋತ್ತಮ ಪರಮ ಪುರುಷರನ್ನು ಹೇಗೆ ಸ್ತುತಿಸಿದರು? ಆ ಸಭೆಯಲ್ಲಿ ಭಗವಂತನ ಯಾವ ಲೀಲೆಗಳನ್ನು ಅವರು ವರ್ಣಿಸಿದರು? ನನಗೆ ಅವುಗಳನ್ನು ಕೇಳಲು ಅತಿಯಾದ ಕುತೂಹಲ ಉಂಟಾಗಿದೆ. ಭಗವಂತನ ಮಹಿಮೆಯನ್ನು ಕುರಿತು ಪೂರ್ತಿಯಾಗಿ ವಿವರಿಸಿರಿ. ನಾವು ಭಾಗವತದ ಭಾಗದಲ್ಲಿ ಕೇಳ್ತಾ ಇರೋದು, ನಾರದ ಮುನಿಗಳು ಪ್ರಚೇತಸರು ಅವರ ಸಭೆಯಲ್ಲಿ ಧ್ರುವ ಮಹಾರಾಜರ ಬಗ್ಗೆ ಅವರು ಹೇಳಿದ್ದು ಅಂತ ಕೇಳಿದ್ವಿ ನಾವು. ಸೊ ಹಾಗೆ ಅದ್ರ ಜೊತೆಗೆ ಅವರು ಬರೀ ಧ್ರುವ ಮಹಾರಾಜರೇ ಅಲ್ಲ, ಧ್ರುವ ಮಹಾರಾಜರು ಅಂದ್ರೂ ಅವರು ಭಗವಂತನ ಸಂಬಂಧದಲ್ಲಿದ್ದಾರೆ ಭಕ್ತರು. ಹಾಗೆ ಅದು ಕೂಡ ಅಷ್ಟೇ ಮುಖ್ಯ. ಮತ್ತೆ ಭಗವಂತನ ಭಕ್ತರ ಚಟುವಟಿಕೆ ಎರಡೂ ಕೂಡ ನಮಗೆ ಮುಖ್ಯ. ಭಗವಂತನ ಚಟುವಟಿಕೆಗಳು ಸ್ವತಂತ್ರವಾಗಿಲ್ಲ, ಭಗವಂತನ ಭಕ್ತನೊಟ್ಟಿಗೆ ಇರೋದು. ಹಾಗೆ ಧ್ರುವ ಮಹಾರಾಜ ಚರಿತ್ರೆಯಲ್ಲಿ ಭಗವಾನ್ ವಿಷ್ಣು ಎಷ್ಟು ಕರುಣಾಮಯಿ. ಸೊ ಹೇಗೆ ಚಿಕ್ಕ ಮಗುವಾಗಿದ್ರು ಧ್ರುವ ಮಹಾರಾಜನಿಗೆ ಭಗವಂತನು ಅವರ ಭಕ್ತಿಗೆ ಒಲಿದು ಭಗವಂತನು ಅವರಿಗೆ ತನ್ನದೇ ಆದ ಒಂದು ಇದನ್ನು ಕೊಟ್ಟ. ಮಕ್ಕಳು ಎಷ್ಟೆಷ್ಟೋ ಕೇಳ್ತಾರೆ, ಮಕ್ಕಳು ಕೇಳೋದೆಲ್ಲ ಎಲ್ಲ ತಂದೆ ತಾಯಿ ಎಲ್ಲ ಪೂರೈಕೆ ಮಾಡೋಕ್ಕಾಗಲ್ಲ. ಆದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಧ್ರುವ ಮಹಾರಾಜರು ಆ ರೀತಿಯಲ್ಲೇ ಅವರು ಮಗುವಾಗಿ ಅವರು ಕೇಳಿದ್ದು, ನನ್ನ ತಂದೆ, ನನ್ನ ತಾತ, ನನ್ನ ಮುತ್ತಾತ ಎಲ್ಲರಿಗಿಂತ ದೊಡ್ಡ ಸ್ಥಾನ ಬೇಕು. ಇದು ಮಗುವಿನ ಇದು, ಆದ್ರೆ ಕೃಷ್ಣನು ಅದನ್ನು ಕೂಡ ಪೂರೈಕೆ ಮಾಡಿ. ಸೊ ಭಗವಂತನು ಎಲ್ಲರ ಇದನ್ನು ಕೂಡ ಪೂರೈಕೆ ಮಾಡ್ಬೋದು. ಮಗುವಾಗಿದ್ರು ಕೂಡ ಧ್ರುವ ಮಹಾರಾಜರಿಗೆ ಆ ರೀತಿಯಲ್ಲಿ ಭಗವಂತನ ಪೂರೈಕೆ ಮಾಡ. ಮತ್ತೆ ಕೊನೆಗೆ ಭಗವಂತನ ಶುದ್ಧ ಭಕ್ತಿ, ಅವರ ಶುದ್ಧ ಭಕ್ತರಾಗಿ ಮಾಡ್ದ. ಶುದ್ಧ ಭಕ್ತನಾದ್ಮೇಲೆ ಧ್ರುವ ಮಹಾರಾಜರು ಹೇಳೋದು, ನನಗೇನು ಬೇಡ, ಅವ್ರು ಬೇಡ ಅಂತ ಹೇಳಿದ್ರು, ಆದ್ರೂ ಕೂಡ ಭಗವಂತನ ಕೊಟ್ಟ. ಇದು ಭಗವಂತನ ಇದು ಗುಣಗಳು, ಹೀಗೆ ಭಗವಂತನ ಚಟುವಟಿಕೆಗಳು ಹೀಗೆ. ಸೊ ಹೀಗೆ ಇಲ್ಲಿ ಅದ್ರ ಜೊತೆಗೆ ಇನ್ನೇನೇನು ಅಲ್ಲಿ ನಡೀತು, ಇಲ್ಲೇನು ನಡೀತು ಅಂದ್ರೆ, ನಾರದರು ಇನ್ನೇನಾದ್ರು ವಿಷಯ ಹೇಳಿದ್ರ ಅಲ್ಲಿ ಆ ಪ್ರಚೇತಸರ ಸಭೆಯಲ್ಲಿ ಧ್ರುವ ಚರಿತ್ರೆ ಓಕೆ. ಸೊ ಜೊತೆಗೆ ಇನ್ನೇನಾದ್ರು ಇನ್ನ ಹೇಳ್ತಾರೆ, ಹೇಳಿದಾರ ಗೊತ್ತು ಇವ್ರಿಗೆ ಏನ್ ಹೇಳಿದೆ, ಆದ್ರೆ ಅದ್ರ ಬಗ್ಗೆನೂ ಕೇಳ್ಬೇಕು ನಾವು ಅಂತ ಒಂದು ಕಾತುರತೆಯನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು? ವಿದುರರು. ಯಾಕಂದ್ರೆ ಈ ವಿಷಯವನ್ನು ಮೈತ್ರೇಯ ಮಹರ್ಷಿಗಳು ವಿದುರರಿಗೆ ಅವರು ಹೇಳ್ತಾ ಇರೋದು ಭಾಗವತದಲ್ಲಿ ನಮ್ಗೆ. ಅವ್ರ ಮಧ್ಯೆ ಸಂವಾದ ಅದರಲ್ಲಿ ನಡೀತಿದ್ದಾರೆ. ಆ ಸಂವಾದದಲ್ಲಿ ಅವ್ರು ಹೇಳ್ತಾ ಇರೋದು, ಈ ತರ ನಾರದರು ಹಿಂದೆ ಪ್ರಚೇತಸರ ಸಭೆಯಲ್ಲಿ ಅವರು ಹೇಳಿದ್ದು ಧ್ರುವ ಮಹಾರಾಜರು. ಸೊ ಇವ್ರು ಕೇಳ್ತಾ ಇರೋ ಪ್ರಶ್ನೆ ಏನಂದ್ರೆ, ಇಲ್ಲಿ ಅದೇ ಸಭೆಯಲ್ಲಿ ನಾರದರು ಹೇಳಿದ್ರು, ಇನ್ನೇನೋ ವಿಷಯ ಹೇಳಿದ್ರು. ಧ್ರುವ ಚರಿತ್ರೆ ಓಕೆ, ಧ್ರುವ ಚರಿತ್ರೆ ಇದೆಲ್ಲ ಕೇಳಿದ್ರೆ ನಿಮ್ಮಿಂದ ಇನ್ನ ಇಷ್ಟೆಷ್ಟು ಹೇಳಿದ್ರಲ್ಲ, ಅದು ಕೂಡ ಕೇಳ್ಬೇಕು ನಾನು. ಸೊ ಅವ್ರಿಗೆ ಇನ್ನ ತೃಪ್ತಿ ಇಲ್ಲ. ಅವ್ರು ಹೇಳಿದ್ರು ಬರೀ ಧ್ರುವ ಚರಿತ್ರೆ, ತೃಪ್ತಿ ಇದೆ, ತೃಪ್ತಿ ಇಲ್ಲ ಅಂತಲ್ಲ, ಸಂತೋಷ ಆನಂದ ಇದೆ, ಅದೇ ಇನ್ನ ಕೇಳ್ಬೇಕು ಹೆಚ್ಚು ಆ ಕಾತುರತೆ. ಸೊ ಹೀಗೆ ಭಾಗವತ ಅಂದ್ರೆ ಭಗವಂತನ ಕಥೆಗಳು, ಅದಕ್ಕೆ ಇದೇ ಇಲ್ಲ, ಲಿಮಿಟೇ ಇಲ್ಲ ಅದಕ್ಕೆ. ಭಗವಂತನ ಹೇಗೆ ಅಪರಿಮಿತನೋ ಅವನ ಚಟುವಟಿಕೆಗಳು, ಇದು ಕೂಡ ಎಲ್ಲ ಅಪರಿಮಿತವಾಗುತ್ತೆ. ಸೊ ಆದ್ರೆ ಅದನ್ನ ಕೇಳ್ಬೇಕು ಅಂದ್ರೆ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇರೋದು, ನಾವು ಕಾತುರತೆ ಇದೆ. ಹೇಗೆ ಇಲ್ಲಿ ಯಾರು ವಿದುರರು ಕಾತುರತೆಯಿಂದ ಇನ್ನ ಕೇಳ್ಬೇಕು ನಮ್ಗೆ. ಸೊ ನಾವು ಅದನ್ನ ಬೆಳೆಸ್ಕೊಂಡ್ರೆ ಅವಾಗ ಕೇಳ್ತಾನೆ ಇರ್ಬೋದು. ಇದೇ ಇದೆ ಅದಕ್ಕೆ ಅದು ಮುಗಿಯೋದೇ ಇಲ್ಲ, ಅದು ಅಷ್ಟಿದೆ. ಅದು ನಾವು ಆ ಕಾತುರತೆಯನ್ನು ಬೆಳೆಸ್ಬೇಕು ಅಂತ ಹೇಳ್ತಾರೆ. ಸೊ ಈ ಕಾತುರತೆ ಬಗ್ಗೆ ಒಂದ್ ಕಡೆ ಇವ್ರು ಹೇಳ್ತಾರೆ, ಯಾರು ಹೇಳ್ತಾರೆ, ರೂಪ ಗೋಸ್ವಾಮಿ, ನಮ್ಮ ಆಚಾರ್ಯ ರೂಪ ಗೋಸ್ವಾಮಿಗಳು, ಶ್ರೀ ಚೈತನ್ಯ ಶಿಷ್ಯರು, ಅವ್ರು ಹೇಳ್ತಾರೆ, ಈ ಕಾತುರತೆಯನ್ನು ನೀವು ಬೆಳೆಸ್ಬಿಟ್ರೆ, ಕಾತುರತೆಯನ್ನ ನೀವು ಕೃಷ್ಣನನ್ನ ಪಡ್ಕೊಳ್ಬೋದು. ಮಾತು ಬರುತ್ತೆ ಅದಕ್ಕೆ. ಅದು ಅವ್ರು ಹೇಳೋದು, ಲೌಲ್ಯಂ ಏಕ ಮೂಲ್ಯಂ. ಶ್ಲೋಕ ಬರುತ್ತೆ, ಲೌಲ್ಯಂ ಏಕ ಮೂಲ್ಯಂ. ಸಿಕ್ಕಿದ್ರೆ ನಾನು ಶೇರ್ ಮಾಡ್ತೀನಿ.
ಅವ್ರು ಹೇಳ್ತಾರೆ, ಅವರು ಕೃಷ್ಣನ ಪಡಿಲಿಕ್ಕೆ ಒಂದು ಬೆಲೆಯನ್ನು ಕೊಡ್ಬೇಕಂತ. ಬೆಲೆ ಅಂದ್ರೆ ಇವಾಗ ನೀವೇನಾದ್ರೂ ಐಟಮ್ ತರಬೇಕು, ಇವಾಗ ಅಂಗಡಿಗೆ ಹೋಗ್ತೀರಾ, ಐಟಮ್ ತರಬೇಕಂದ್ರೆ ಅಂಗಡಿಯಲ್ಲಿ ಫ್ರೀಯಾಗಿ ಕೊಡೋದಿಲ್ಲ. ಅಂಗಡಿಯಲ್ಲಿ ಅವ್ರಿಗೆ ನೀವು ಕೊಡ್ಬೇಕು. ಅವ್ರಿಗೆ ಹಿಂದೆ ಇರ್ತಾ ಇತ್ತು ಬಾರ್ಟರ್ ಸಿಸ್ಟಮ್, ಹಿಂದೆ ಅಂದ್ರೆ ಎಕ್ಸ್ಚೇಂಜ್, ಬೇರೆ ಏನೋ ಪದಾರ್ಥಗಳು ಕೊಡ್ತಾರೆ. ಈಗ ನಾವು ಹಣ ಕೊಡ್ಬೇಕು ಅವ್ರಿಗೆ. ಸೊ ನಾವು ಇಷ್ಟು ರೂಪಾಯಿ ಅಂತ ಹಣ ಕೊಡ್ಬೇಕು. ಹಣ ಕೊಟ್ಟಾಗ ಅವರು ಐಟಮ್ ಕೊಡ್ತಾರೆ, ಇಲ್ಲಾಂದ್ರೆ ಕೊಡೋದಿಲ್ಲ ಅವರು. ಹಾಗೆ ಹೇಳ್ತಾರೆ ಅವರು, ಈ ಭಕ್ತಿ, ಕೃಷ್ಣನ ಭಕ್ತಿ ಸಿಗ್ಬೇಕಂದ್ರೂ ಕೂಡ ನೀವು ಕೊಡ್ಬೇಕು, ಅದಕ್ಕೆ ಏನಾದ್ರು ಕೊಡ್ಬೇಕು, ಅದಕ್ಕೆ ಕೊಟ್ಟಾಗ ಸಿಗುತ್ತೆ ಅಂತ ಹೇಳ್ತಾರೆ. ಅದೇನು ಅಂದ್ರೆ ಅವ್ರು ಹೇಳ್ತಾರೆ, ಅವರು ಲೌಲ್ಯಂ ಅಂತ ಹೇಳ್ತಾರೆ. ಲೌಲ್ಯಂ ಅಂದ್ರೆ ಈ ಕಾತುರತೆ, ಕೃಷ್ಣ ನನಗೆ ಬೇಕು, ಕೃಷ್ಣನ ಭಕ್ತಿಯನ್ನು ಪಡಿಬೇಕು ಅಂತ ಇದ್ದದ್ದು, ಅಷ್ಟು ಕಾತುರತೆ ಇರಬೇಕು, ಈಗರ್ನೆಸ್, ಲೌಲ್ಯಂ ಅಂತ ಕರೀತಾರೆ ಅದನ್ನ. ಲೌಲ್ಯಂ ಏಕ ಮೂಲ್ಯಂ ಅಂತ ಹೇಳ್ತಾರೆ. ಎಲ್ಲಿ ಸಿಗ್ತಾ ಇಲ್ಲ, ಗೂಗಲ್ ಸರ್ಚ್ ಲೌಲ್ಯಂ ಏಕ ಮೂಲ್ಯಂ. ಓಕೆ, ಮಧ್ಯ ಲೀಲಾ ಚೇತನ ಚರಿತಾಮೃತ ಅಲ್ಲಿದೆ ಅವರು. ಓಕೆ, ನೋಡಿ ಎಲ್ಲರೂ ಕಾಣಿಸುತ್ತೆ ಅನ್ಸುತ್ತೆ. ಈಗ ನಾನು ಶೇರ್ ಮಾಡ್ತೀನಿ. ಸೊ ಅವ್ರು ಹೇಳ್ತಾರೆ, ರೂಪಗೋಸ್ವಾಮಿ ಹೇಳ್ತಾರೆ, ಕೃಷ್ಣ ಭಕ್ತಿ ರಸಭಾವಿತ ಮತಿಹಿ. ಕೃಷ್ಣ ಭಕ್ತಿ ಏನಿದೆ ಅದು ರಸಭಾವಿತ, ಎಷ್ಟೋ ಆನಂದದಿಂದ ಎಲ್ಲ ತುಂಬಿರೋದು, ಅದು ರಸಭಾವಿತ ಮತಿಹಿ. ಕೃಷ್ಣ ಪ್ರಜ್ಞೆ ನೋಡಿ, ಕೃಷ್ಣ ಪ್ರಜ್ಞೆ, ಮತಿ ಅಂತ ಪದ ಕೂಡ ಇಲ್ಲಿ ನೋಡ್ಬೋದು ನಾವು. ಕೃಷ್ಣ ಪ್ರಭುಪಾದ ಹೇಳ್ತಾರೆ, ನಾನು ಕೃಷ್ಣ ಕಾನ್ಶಿಯಸ್ನೆಸ್, ಕೃಷ್ಣ ಪ್ರಜ್ಞೆ ಅನ್ನೋ ಪದ ಉಪಯೋಗಿಸ್ತೀನಿ ಅಂದ್ರೆ ಇದು ಆಚಾರ್ಯರು ಕೊಟ್ಟಿರೋದು. ಕೃಷ್ಣ ಭಕ್ತಿ ರಸಭಾವಿತ ಮತಿ, ಅದರಿಂದ ಅವರು ನಮ್ಗೆ ಕೃಷ್ಣ ಪ್ರಜ್ಞಾ ಆಂದೋಲನ ಅಂತ ಶಿಲ ಪ್ರಭುಪಾದ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್. ಸೊ ಕೃಷ್ಣ ಭಕ್ತಿ ರಸಭಾವಿತ ಮತಿಹಿ, ಕೃಷ್ಣ ಮತಿ, ಕೃಷ್ಣ ಪ್ರಜ್ಞೆ. ಸೊ ಇದನ್ನು ಕ್ರಿಯತಾಂ ಯದಿ ಕುತ್ತೋ ನ ಅಭಿಲಭ್ಯತೆ. ಸೊ ಅವ್ರು ಹೇಳ್ತಾರೆ, ಎಲ್ಲಾದ್ರೂ ನಿಮ್ಗೆ ಅದನ್ನ ಸಿಕ್ಕಿದ್ರೆ ಅದನ್ನ ಖರೀದಿ ಮಾಡ್ಬಿಡಿ, ತಕ್ಷಣ ಖರೀದಿ ಮಾಡ್ಬಿಡಿ. ಎಲ್ಲಾದ್ರೂ ಕೃಷ್ಣ ಪ್ರಜ್ಞೆ ಮತಿ, ಕೃಷ್ಣ ಪ್ರಜ್ಞೆ ಸಿಕ್ಕಿದ್ರೆ ಖರೀದಿ ಮಾಡ್ಬಿಡಿ. ಕ್ರಿಯತಾಂ ಯದಿ ಕುತೋ ಅಪಿ ಲಭ್ಯತೆ, ಕುತೋ ಅಪಿ, ಎಲ್ಲಾದ್ರೂ ಸಿಕ್ಕಿದ್ರು ತೊಂದರೆ ಇಲ್ಲ, ಅದನ್ನ ತೆಗೆದುಕೊಂಡ್ಬಿಡಿ, ಎಲ್ಲರೂ ತಗೊಂಡ್ಬಿಡಿ ಕೃಷ್ಣ. ಯಾಕಂದ್ರೆ ಕೃಷ್ಣನ ಭಕ್ತಿಯನ್ನು ಪಡೆಯೋದ್ರೆ ಕೃಷ್ಣನೇ ಪಡೆದಾಗ ನಾವು, ಕೃಷ್ಣ ಭಕ್ತಿ ಬೇರೆ ಅಲ್ಲ, ಕೃಷ್ಣನೇ ನಮ್ಮ ಸ್ವತ್ತವಾಗ. ಆಗ ಕ್ರಿಯತಾಂ ಯತಿ ಕುತೋ ಅಪಿ ಲಭ್ಯತೆ. ಆದ್ರೆ ಹೇಳ್ತಾರೆ, ಅದು ನೀವು ತತ್ರ ಲೌಲ್ಯಂ ಅಪಿ ಮೂಲ್ಯಂ ಏಕಲಂ ಜನ್ಮಕೋಟಿ ಸುಕೃತೇರ್ ನ ಲಭ್ಯತೆ. ಅವ್ರು ಹೇಳ್ತಾರೆ, ಅದಕ್ಕೆ ಜನ್ಮಕೋಟಿ ಸುಕೃತಿಗಳು ಇದ್ರು ಕೂಡ ಅದನ್ನು ಪರ್ಚೇಸ್ ಮಾಡಕ್ಕ ಯಾವುದು ಅದು ಇದೆ. ಅದ್ರ ಮುಂಚೆ ಅವ್ರು ಹೇಳೋದು, ತತ್ರ ಲೌಲ್ಯಂ ಅಪಿ ಮೂಲ್ಯಂ ಏಕಲಂ. ಅದಕ್ಕೆ ಕೃಷ್ಣ ಭಾವನ ಮತಿ ಸಿಗ್ಬೇಕು, ನಮ್ಗೆ ಕೃಷ್ಣ ಪ್ರಜ್ಞೆ ಸಿಗ್ಬೇಕು ಅಂದ್ರೆ ಲೌಲ್ಯಂ ಅಪಿ ಮೂಲ್ಯಂ ಏಕಲಂ. ಲೌಲ್ಯಂ ಅಂದ್ರೆ ಇಲ್ಲಿ ಗ್ರೀಡ್ ಅಂತ, ಇದು ಕಾತುರತೆ, ಅದೇ ಗ್ರೀಡ್. ಒಂದು ಕಾತುರತೆ ಕೃಷ್ಣ ಬಗ್ಗೆ ಕೇಳೋದು, ನವವಿಧ ಕೃಷ್ಣ ಬಗ್ಗೆ ಕೇಳೋದು. ಸೊ ಈ ಲೌಲ್ಯಂ ಹೇಳ್ತಾ ಇದ್ದಾರೆ ಇಲ್ಲಿ, ಇದೇ ಒಂದು ಅದಕ್ಕೆ ಕೊಡ್ಬೇಕಾಗಿರೋ ನಾವು ಇದು ಮೂಲ್ಯ. ನಾವು ಹಣ ಇದೆ, ಹಣದಿಂದ ನಾನು ಕೃಷ್ಣ ಭಕ್ತಿಯನ್ನು ಪರ್ಚೇಸ್ ಮಾಡ್ತೀನಿ, ಆಗೋದಿಲ್ಲ. ಇಲ್ಲಾಂದ್ರೆ ನಾನು ಎಷ್ಟೋ ತಪಸ್ಸುಗಳು ಮಾಡ್ತೇನೆ, ನಾನು ಎಷ್ಟು ಉಪವಾಸ ಮಾಡ್ಬೋದು, ನಾನು ಎಷ್ಟು ದಿವಸ ಕೂಡ ಆಹಾರ ತಿಂದೇ ಇರ್ಬೋದು, ನಾನು ಏಕಾದಶಿ ನಿರ್ಜಲ ಮಾಡ್ತೀನಿ, ಇಲ್ಲ ಜನ್ಮಾಷ್ಟಮಿ ತರ ಮಾಡ್ಬೋದು ನಾವು ತಪಸ್ಸೆ, ಎಷ್ಟೋ ಮಾಡ್ಬೋದು. ಆದ್ರೆ ಹೇಳ್ತಾ ಇರೋರು, ತಪಸ್ಸೆಗಳಿಂದ ಆಗ್ಬೋದು, ಇಲ್ಲ ಈ ತರ ತುಂಬಾ ಪೂಜೆಗಳು ಮಾಡ್ಬೋದು, ನಾವು ತುಂಬಾ ಯಜ್ಞಗಳು ಮಾಡ್ಬೋದು, ತುಂಬಾ ಶಾಸ್ತ್ರ ಅಧ್ಯಯನ ಮಾಡ್ಬೋದು, ಪಂಡಿತನಾಗ್ಬಿಡ್ಬೋದು ನಾನು, ಇಲ್ಲ ತುಂಬಾ ದಾನ ಧರ್ಮ ಮಾಡ್ಬೋದು ನಾನು. ಒಂದ್ಸಲ ದಾನ ಧರ್ಮ ಏನಾದ್ರು ದಾನ ಕೊಡೋಣ ಅಂತ. ಸೊ ಎಷ್ಟು ನೀವೇನೇ ಮಾಡಿದ್ರು, ನಿನ್ನೆ ಇಲ್ಲ ಒಂದು ದೊಡ್ಡ ಫಂಕ್ಷನ್ ನಡೀತು ಇಲ್ಲಿ ಮಂಗಳೂರಿನಲ್ಲಿ, ಬೆಂಗಳೂರಲ್ಲಿ ಒಬ್ಬರು ದೊಡ್ಡ ಉದ್ಯಮಿ, ಸೊ ಅವ್ರದ್ದು ಬರ್ತ್ಡೇ. ಸೊ ಹಾಗೆ ಪ್ರತಿ ವರ್ಷ ಅವ್ರ ಬರ್ತ್ಡೇ ದಿವಸ ಏನ್ ಮಾಡ್ತಾರೆ, ಅವ್ರ ಜನರಿಗೆ ದಾನ ಕೊಡ್ತಾರೆ. ಎಷ್ಟು ಜನಕ್ಕೆ ಅಂದ್ರೆ ಹೇಳ್ತಾರೆ ಅವರು, ನಿನ್ನೆ 4500 ಜನ, ಅಷ್ಟು ಜನಕ್ಕೆ ಶಿಕ್ಷಣ, ಇದು ಸ್ಕಾಲರ್ಶಿಪ್ಸ್, ಹೆಲ್ತ್, ಇದು ನಮ್ಮ ಇವರು ಕೂಡ, ನಮ್ಮ ಇದು ಕೂಡ ಸಂಬಂಧರು ಕೂಡ ಸಹಾಯ ಮಾಡಿದ್ದಾರೆ. ಸೊ ಕೃತಜ್ಞತೆಗಳು ಅವರಿಗೆ. ಸೊ ಹೀಗೆ ಹೇಳೋದು, ಈಗ ಎಷ್ಟೋ ದಾನ, ಎಷ್ಟು 4000 ಫುಲ್ಲು ಒಂದು ದೊಡ್ಡ ಮೈದಾನದಲ್ಲಿ ಸೇರಿ ಅವ್ರಿಗೆ ಎಲ್ಲರೂ ಬಂದು ಧನ್ಯವಾದಗಳು ಅರ್ಪಿಸೋದು, ಮತ್ತೆ ಅವರು ದಾನ ಎಲ್ಲರಿಗೂ ಕೊಡೋದು, ದೊಡ್ಡ ಫಂಕ್ಷನ್ ನೆನೆ. ಸೊ ಎನಿವೆ, ಸೊ ಹೀಗೆ ದಾನಗಳು. ಸೊ ಎನಿವೆ ಇದೆಲ್ಲ ಮಾಡಿದ್ರು ಕೂಡ ನಮಗೆ ಈ ತರ ಇದೆಲ್ಲ ಏನಾದ್ರು, ಇವೆಲ್ಲ ಸುಕೃತಿಗಳು, ಇದೆಲ್ಲ ಒಳ್ಳೆ ಕಾರ್ಯಗಳು, ಇಲ್ಲ ಅಂತಲ್ಲ. ಇದರಿಂದ ತುಂಬಾ ಪುಣ್ಯ ಸಿಗುತ್ತೆ ನಮಗೆ. ನಾವು ತಪಸ್ಸೆ ಮಾಡಿದಾಗ ಪುಣ್ಯ ಸಿಗುತ್ತೆ, ದಾನ ಧರ್ಮ ಮಾಡಿದಾಗ ಪುಣ್ಯ ಸಿಗುತ್ತೆ, ಪೂಜೆಗಳು ಮಾಡಿದಾಗ ಇದು ಸಿಗುತ್ತೆ, ಯಾರಿಗಾರು ಸಹಾಯ ಮಾಡಿದಾಗ ಎಷ್ಟೋ ರೀತಿ. ಇವಾಗ ಕಾಲೇಜಸ್, ಸ್ಕೂಲ್ಸ್, ಎಜುಕೇಶನ್, ಜನರು ಫ್ರೀ ಎಜುಕೇಶನ್ ಎಲ್ಲ ಮಾಡ್ತಾರೆ, ಫ್ರೀ ಹಾಸ್ಪಿಟಲ್ ಎಲ್ಲ ಮಾಡ್ತಾರೆ, ಅದೆಲ್ಲ ಒಳ್ಳೆ ಕಾರ್ಯನೇ, ಅದು ಸುಕೃತಿಗಳು, ಅದೆಲ್ಲ ಪುಣ್ಯಗಳು. ಆದ್ರೆ ಹೇಳ್ತಾರೆ, ಆ ರೀತಿಯ ಜನ್ಮ ಕೋಟಿ ಸುಕೃತಿ ಅಂದ್ರೆ ನೀವು ಕೋಟಿ ಜನ್ಮದಲ್ಲಿ ಆತರ ಸುಕೃತಿ ಪಡೆದ್ರು ಕೂಡ ನೀವು ನಾ ಲಭ್ಯತೆ ಅಂತ ಹೇಳ್ತಾರೆ. ಒಳ್ಳೆ ಕಾರ್ಯಗಳು ಅಷ್ಟು, ಒಂದು ಜನ್ಮ ಅಲ್ಲ, 2 ಜನ್ಮ ಅಲ್ಲ, 1000 ಜನ್ಮ ಅಲ್ಲ, 1,00,000 ಜನ್ಮ, ಕೋಟಿ ಜನ್ಮ ಕೂಡ ನೀವು ಈ ರೀತಿಯ ಚಟುವಟಿಕೆಗಳು ಮಾಡಿದ್ರೆ ನಾ ಲಭ್ಯತೆ. ಏನ್ ಲಭ್ಯತೆ? ನಾ ಲಭ್ಯತೆ
ತತ್ರ ಲೌಲ್ಯಂ ಅಪಿ ಮೂಲ್ಯಂ. ಕೃಷ್ಣನನ್ನು ಪಡೆಯುವ ಒಂದು ಲೌಲ್ಯ ಆದ ಕಾತುರತೆ ಅಲ್ಲ, ಅದನ್ನ ಪಡೆಯೋದಿಲ್ಲ. ಸೊ ಇದು ಅಷ್ಟು ಸುಲಭ ಅಲ್ಲ. ಎನಿವೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ, ಯತ್ ಕರೋಷಿ ಯಜ್ಜೋಷಿ ಯದಶ್ನಾಶಿ ಯತ್ ದದಾಸಿ ಯತ್ ತಪಸ್ಸಸಿ ಕೌಂತೆಯ ತತ್ ಪುರುಷ ಮದರ್ಪಣ. ಸೊ ಅದು ಕೂಡ ಕೃಷ್ಣ ಹೇಳ್ತಾರೆ, ನೀವೇನ್ ಮಾಡಿದ್ರು ಕೂಡ, ನೀವೇನು ಕೂಡ ಪೂಜಿಸಿದ್ರು, ಏನು ದಾನ ಕೊಟ್ರು, ಏನ್ ತಪಸ್ಸೆ ಮಾಡಿದ್ರು ನನಗೋಸ್ಕರ ಮಾಡಿ. ಕೃಷ್ಣ ಹೇಳಿದಾನೆ. ಸೊ ಇದು ನಾನು ಹೇಳ್ತಾ ಇರೋದು ಸಾಮಾನ್ಯವಾಗಿ ಸುಕೃತಿ ಅಂದ್ರೆ ಇಲ್ಲಿ ಹೇಳೋದಿಲ್ಲಿ ಕೃಷ್ಣನ ಬಿಟ್ಟು ಮಾಡೋದು. ಕೃಷ್ಣನ್ ಬಿಟ್ಟು ಅವರು ಈ ರೀತಿಯ ಒಂದು ಚಿಂತನೆನೋ, ಈ ರೀತಿಯ ಒಂದು ದಾನನೋ, ಈ ರೀತಿಯ ಒಂದು, ಯಾಕಂದ್ರೆ ಆಕ್ಚುಲಿ ಎಲ್ಲವೂ ನಾವು ಯಾರು ದಾನ ಕೊಡ್ತಾ ಇರೋದು? ಕೃಷ್ಣನದೇ ಕೊಡ್ತಾರೆ. ಎಲ್ಲವೂ ಸೇರೋದು ಕೃಷ್ಣನಿಗೆ. ಈಗ ಕೃಷ್ಣ ನನಗೆ ಆ ಶಕ್ತಿ ಕೊಟ್ಟಿರೋದ್ರಿಂದ ನಾನು ಅದನ್ನ ಇನ್ನೊಬ್ರು ಕೊಡಬಹುದು. ಇನ್ನು ನನಗೆ ಕೃಷ್ಣ ಒಂದ್ ಸ್ವಲ್ಪ ಶಕ್ತಿ ಕೊಟ್ಟಿರೋದ್ರಿಂದ ಆ ದೇಹದಿಂದ ನಾನು ತಪಸ್ಸೆ ಮಾಡಬಹುದು. ಇಲ್ಲ ಕೃಷ್ಣ ಸ್ವಲ್ಪ ಶಕ್ತಿ ಕೊಟ್ಟಿರೋದ್ರಿಂದ ನನಗೆ ಸ್ವಲ್ಪ ಬುದ್ಧಿ ಇರೋದ್ರಿಂದ ನಾನು ಆ ತರ ಏನು ಸ್ಟಡಿ ಮಾಡಿ ಜ್ಞಾನ ಪಂಡಿತನಾಗ್ಬೋದು ನಾನು. ಸೊ ಎಲ್ಲವೂ ಆಕ್ಚುಲಿ ಸೇರೋದು ಕೃಷ್ಣನಿಗೆ. ಆದ್ರೆ ನಾವು ಇದನ್ನ ಕೃಷ್ಣನ್ ಬಿಟ್ಬಿಟ್ಟು ನಾನು ಸಪ್ರೇಟ್ ಆಗಿ ನಾನು ದಾನ ಮಾಡ್ತೀನಿ, ನಾನು ಸಪ್ರೇಟ್ ಆಗಿ ನಾನು ಇದು ಸ್ಟಡಿ ಮಾಡ್ತೀನಿ, ಜ್ಞಾನಿ ಆಗ್ತೀನಿ, ಸಪ್ರೇಟ್ ಆಗಿ ನಾನು ಜನರನ್ನ ಸಹಾಯ ಮಾಡ್ತೀನಿ, ಸಪ್ರೇಟ್ ಆಗಿ ನಾನು ಅವ್ರಿಗೆ ಇದು ಇದು ಏನು ಮೆಡಿಸಿನ್ ಫ್ರೀ ಹಾಸ್ಪಿಟಲ್ ಫ್ರೀ ಇದು ಕೊಡ್ತೇನೆ, ಇಲ್ಲ ಇನ್ನೊಂದು ಅವ್ರಿಗೆ ಫ್ರೀ ಎಜುಕೇಶನ್ ಕೊಡ್ತೇನೆ, ಇಲ್ಲ ಫ್ರೀ ಅನ್ನದಾನ ಕೊಡ್ತೇನೆ. ನಾನು ಭಗವಂತನ ಬಿಟ್ಟು ನಾನೇ ಮಾಡ್ತಾ ಇದ್ದೀನಿ, ಇದು ನನ್ನಿಂದಾನೇ ಆಯ್ತು, ನಾನೊಂದು ಸ್ಪೆಷಲ್ ನಾನು. ಸೊ ಈ ರೀತಿ ಮಾಡಿದ್ರೆ ಅದು ಆ ತರ ಪುಣ್ಯ ಸಿಗುತ್ತೆ, ಕೋಟಿ ಸುಕೃತಿ ಸಿಗುತ್ತೆ ಅದರಲ್ಲಿ. ಆದ್ರೆ ಅದ್ರಲ್ಲಿ ನಮ್ಗೆ ಭಕ್ತಿ ಸಿಗೋದಿಲ್ಲ. ಅದು ಇಲ್ಲಿ ಪಾಯಿಂಟ್. ಈ ಪಾಯಿಂಟ್ ಏನಂದ್ರೆ ಇಲ್ಲಿ ಈ ಶ್ಲೋಕದಲ್ಲಿ ಕೃಷ್ಣ ಭಕ್ತಿ ರಸಭಾವಿತ ಮತಿ ಇದು ಸಿಗ್ಬೇಕು ಅಂದ್ರೆ ಇದು ಕೃಷ್ಣನ ಕೃಪೆ ಬೇಕು. ಇದು ಆಮೇಲೆ ಕೃಷ್ಣನ ಇದರಲ್ಲಿ ಮಾಡಿ ಚಟುವಟಿಕೆ ಮಾಡೋದು ಕೃಷ್ಣನನ್ನ ಬಗ್ಗೆ ಕೇಳೋದಕ್ಕೆ, ಕೃಷ್ಣನ ಭಕ್ತಿ ಮಾಡೋದಕ್ಕೆ ನಾವು ಕಾತುರತೆಯನ್ನು ಬೆಳೆಸ್ಬೇಕು. ಬೆಳೆಸೋದ್ರಿಂದ ಅವಾಗ ನಮ್ಗೆ ನಾವು ಸರಿ, ನಾವಾಗ ಯಾರಾದ್ರೂ ಹೇಳಿದ್ರೆ ಕೃಷ್ಣ ಬಗ್ಗೆ ನೀವು ಭಗವದ್ಗೀತೆ ಓದಿ, ನೀವು ಡೈಲಿ ಒಂದು ಶ್ಲೋಕ ಓದಿ ಅಂದ್ರೆ, ಇಲ್ಲ ನಮಗೆ ಟೈಮ್ ಇಲ್ಲ, ನಮ್ಗೆ ಸಮಯ ಇಲ್ಲ. ಯಾಕಂದ್ರೆ ಅವ್ರಿಗೆ ಅನ್ಕೊಳ್ತಾರೆ ಇದು ವೇಸ್ಟ್ ಅನ್ಕೊಳ್ತಾರೆ. ಭಗವದ್ಗೀತೆ ನಾವು ಭಾಗವತ ನಾವು ಓದ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಆದ್ರೂ 5 ನಿಮಿಷ ಕೇಳೋದು, 10 ನಿಮಿಷ ಕೇಳೋದು ಅವ್ರಿಗೆ ಎಲ್ಲ ವ್ಯರ್ಥ, ಇದೆಲ್ಲ ಸಮಯ ವ್ಯರ್ಥ. ಯಾಕಂದ್ರೆ ಅವ್ರಿಗೆ ಇದ್ರ ಮೇಲೆ ಅವ್ರಿಗೆ ಕೃಷ್ಣ ಮೇಲೆ ನಂಬಿಕೆ ಬಂದಿಲ್ಲ, ಅವ್ರಿಗೆ ಕೃಷ್ಣನ ಮಾತುಗಳ ಬೆಲೆ ಅರ್ಥ ಆಗಿಲ್ಲ, ಅವ್ರಿಗೆ ಕೃಷ್ಣನ ಲೀಲೆಗಳು ದಿವ್ಯ ಇದು ಗೊತ್ತಾಗಿಲ್ಲ. ಸೊ ಹೀಗೆ ಅದು ಅರ್ಥ ಮಾಡ್ಕೊಳ್ಬೇಕು ನಾವು. ಸೊ ಆ ಕಾತುರತೆ ಬರ್ಬೇಕು ಅಂದ್ರೆ ಜನ್ಮ ಕೋಟಿ ಸುಕೃತಿ ಲಭ್ಯತೆ. ಭೌತಿಕವಾಗಿ ಅವ್ರು ಜನ್ಮ 1000 ಲಕ್ಷ ಕೋಟಿ ಜನ್ಮಗಳು ಮಾಡಿದ್ರು ಕೂಡ ಅವ್ರಿಗೆ ಅವರೇ ಅಂತಲ್ಲ, ನಾನು ಕೂಡ ಆತರ ಮಾಡಿದ್ರೆ ನನಗೆ ಸಿಗೋದಿಲ್ಲ. ಆದ್ರೆ ಹೇಗೆ ಸಿಗುತ್ತೆ? ಹೇಗೋ ತತ್ರ ಲೌಲ್ಯಂ ಅಪಿ ಮೂಲ್ಯಂ ಏಕಲಂ. ಹೇಗೋ ಒಂದು ಲೌಲ್ಯ ಅದನ್ನ ಸಿಕ್ಬಿಟ್ರೆ, ಅದು ನಮ್ಗೆ ಆ ಕಾತುರತೆ ಸಿಕ್ಬಿಟ್ರೆ ಆವಾಗ ಹೇಳ್ತಾರೆ ಕೃಷ್ಣ ಭಕ್ತಿ ಸಿಗ್ಬಿಡುತ್ತೆ. ಸೊ ಹೇಗೆ ಸಿಗೋದು ಇದು ಲೌಲ್ಯ? ಇದು ಅಷ್ಟು ಈಸಿ ಅಲ್ಲ ಇದು. ಆಮೇಲೆ ಪ್ರಭುಪಾದ ಒಂದು ಒಳ್ಳೆ ಸ್ಟೋರಿ ಕೂಡ ಹೇಳ್ತಾರೆ ಇದಕ್ಕೆ, ಲೌಲ್ಯ ಇದಕ್ಕೆ ಸ್ಟೋರಿ ಹೇಳ್ತಾರೆ. ಯಾರದು ಒಬ್ಬ ವ್ಯಕ್ತಿ ಕಳ್ಳ ಅಂತೆ, ಯಾರು ಅಲ್ಲ ಕಳ್ಳ. ಸೊ ಕಳ್ಳ ಅಂದ್ರೆ ಏನು? ಏನಾದ್ರು ಇಲ್ಲಿಂದಾದ್ರು ಏನೋ ತಗೊಳ್ಬೇಕು, ಅದೇ ಯಾವಾಗ್ಲೂ ಉದ್ದೇಶ. ಹೇಗೆ ನಾನು ಏನಾದ್ರು ತಗೊಂಡ್ಬಿಡೋದು, ಈಗ ಬೇಗ ನನಗೆ ಸಿಗ್ಬಿಡ್ಬೇಕು, ಬಸ್ ಸಿಗ್ಬಿಡ್ಬೇಕು. ಸೊ ಈ ಕಳ್ಳ ಒಂದ್ ದಿವಸ ಎಲ್ಲೋ ಅಕಸ್ಮಾತ್ ಆಗಿ ಒಂದು ಭಾಗವತ ಪ್ರವಚನ ಕೂತಿರೋದು. ಭಾಗವತ ಯಾರೋ ಕೊಡ್ತಾ ಇದ್ರು, ಯಾರೋ ಮಹಾತ್ಮರು, ಯಾರೋ ಶುದ್ಧ ಭಕ್ತರು. ಅಲ್ಲಿ ಕೊಡುವಾಗ ಆ ಭಕ್ತರು ಹೇಳ್ತಾರೆ, ವಿವರಣೆ ಮಾಡ್ತಾ ಇದ್ದಾರೆ. ವಿವರಣೆ ಮಾಡಿದ್ದು ಹೇಳ್ತಾರೆ, ಕೃಷ್ಣನು ವೃಂದಾವನದಲ್ಲಿ ಸದಾ ಇದ್ದ. ಕೃಷ್ಣ ವೃಂದಾವನದಲ್ಲಿ ಇರ್ತಾರೆ, ಅದು ಕೃಷ್ಣ ಎಲ್ಲೆಲ್ಲೂ ಇದ್ದಾನೆ, ಎಲ್ಲೋ ಅಣುವಲ್ಲೂ ಇದ್ದಾನೆ, ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಆದ್ರೆ ವೃಂದಾವನದಲ್ಲಿ ಸ್ಪೆಷಲ್ ಆಗಿ ಕೃಷ್ಣ ಇದ್ದಾನೆ. ಮತ್ತೆ ಎಷ್ಟು ಮಟ್ಟಿಗೆ ಇದ್ದಾನೆ ಕೃಷ್ಣನು ಅಂದ್ರೆ ಹೇಳ್ತಾರೆ, ಪಾದಮೇಕಂ ನ ಗಚ್ಚತಿ. ವೃಂದಾವನ ಬಿಟ್ಟು ಒಂದ್ ಹೆಜ್ಜೆ ಕೂಡ ಹೊರಗೆ ಹೋಗೋದಿಲ್ಲ ಕೃಷ್ಣ ಅಂತ ಹೇಳ್ತಾರೆ. ಕೃಷ್ಣನು ಹಾಗೆ ವೃಂದಾವನದಲ್ಲಿ ಇದ್ದಾನೆ. ವೃಂದಾವನ ಅಂದ್ರೆ ಅವನ ಗೋಲೋಕ ವೃಂದಾವನ, ಅವನು ಇಲ್ಲಿ ಮಾಡಿದ ವೃಂದಾವನ ಭೌತಿಕ ಲೋಕದಲ್ಲಿ, ಅದು ಕೂಡ ಗೋಲೋಕದಲ್ಲಿ ಗೋಮ ವೃಂದಾವನ, ಅದು ಕೂಡ ಅದು ಎರಡು ಒಂದೇ. ಭಗವಂತನ ಈ ಕೃಪೆಯಿಂದ, ಭಗವಂತನ ಅಪರಿಮಿತ ಶಕ್ತಿಯಿಂದ ಅವನ ದಿವ್ಯ ಧಾಮವು ಅವನ ಜೊತೆಗೆ ಇಲ್ಲಿ ಅವತರಿಸಿ ಬಂದಿದೆ. ಅವನು ಇಲ್ಲಿ 5000 ವರ್ಷದಲ್ಲಿ ಅವನ ಲೀಲೆಗಳು ಆಯ್ತು. ಅದೇ ರೀತಿಯಲ್ಲಿ ಅವನ ಧಾಮ ಕೂಡ ಇಲ್ಲೇ ಇದೆ, ಈಗಲೂ ಕೂಡ ಇದೆ. ಸೊ ಹಾಗೆ ಹೇಳೋದು, ಅವನ ಧಾಮ ಇದೆ ಅಂದ್ರೆ ಅವ್ನು ಇರ್ಲೇಬೇಕಲ್ವಾ. ಕೃಷ್ಣ ಅಲ್ಲಿ ಇದ್ದಾನೆ, ಕೃಷ್ಣ ಇದೆ. ಸೊ ಅವ್ರು ಹೇಳ್ತಾ ಇರೋರು, ಕೃಷ್ಣ ವೃಂದಾವನದಲ್ಲಿ ಕೃಷ್ಣ ಇದ್ದಾನೆ. ಕೃಷ್ಣನ ಅವ್ರ ತಾಯಿ ಯಶೋದೆ ಅಷ್ಟು ರೀತಿ ಶೃಂಗಾರ ಮಾಡ್ತಾರೆ. ನಾವು ನಮ್ಮ ಮಂದಿರದಲ್ಲಿ ದೇವರಿಗೆ ಭಕ್ತರು, ಪೂಜಾರಿಗಳು ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಸೊ ಅದೇ ರೀತಿ ತಾಯಿ ಯಶೋದೆ ಇನ್ನ ಅವ್ರಿಗಿಂತ ಅವ್ರ ಸಮಯ ಯಾರು ಮಾಡಕ್ಕಾಗುತ್ತೆ. ಸೊ ಯಶೋದೆ, ಸೊ ಅವರು ಕೃಷ್ಣನಿಗೆ ತುಂಬಾ ಅಷ್ಟು ಸುಂದರವಾಗಿ ಅಲಂಕಾರ ಮಾಡ್ತಾರೆ. ಕೃಷ್ಣನಿಗೆ ಆ ಒಡವೆಗಳು ಕೊಡ್ತಾರೆ, ಆಭರಣಗಳಿರುತ್ತೆ, ಈ ರೀತಿಯ ಬಟ್ಟೆ ಇರುತ್ತೆ. ಅದರ ವಿವರಣೆ ನಡೀತಾ ಇದೆ, ಹೇಗೆ ಕೃಷ್ಣನ ಅಲಂಕಾರ ಇದೆ ಅಂತ. ಸೊ ಈ ಕಳ್ಳನಿಗೆ ಕೇಳ್ತಾ
ಇಂಟ್ರೆಸ್ಟ್ ಆಗುತ್ತೆ. ಯಾರೋ ಒಬ್ಬ ಹುಡುಗ ಇದ್ದಾನಂತೆ, ಚಿಕ್ಕ ಹುಡುಗ ವೃಂದಾವನದಲ್ಲಿ ಇದ್ದಾನಂತೆ. ಆ ಹುಡುಗನಿಗೆ ಇಷ್ಟು ಈ ರೀತಿಯ ಒಂದು ಬಟ್ಟೆಗಳು ಹಾಕಿದಾರಂತೆ, ಮತ್ತೆ ಅಷ್ಟು ರೀತಿ ಒಡವೆಗಳಿದೆಯಂತೆ. ಓ, ಕಳ್ಳ ಎಷ್ಟಿದ್ರು ಕಳ್ಳ ಅನ್ಕೊಳ್ತಾನೆ. ಹೇಗೋ ಆ ಕಳ್ಳತನ ಒಂದು ಸಲ ಹೋಗಿ ಆ ಮಗುವಿಂದ ಕಳ್ಳತನ ಮಾಡ್ಬಿಟ್ರೆ, ಇವಾಗ ನೋಡ್ತೀವಿ, ಕೇಳ್ತೀವಿ, ಎಷ್ಟು ಕೇಳ್ತೀವಿ ನಾವು. ಬಾಂಬೆ, ಇಲ್ಲೂ ಎಲ್ಲ ಬೆಂಗಳೂರು ನಡೀತಾನೆ ಇರುತ್ತೆ. ಚಿಕ್ಕ ಮಕ್ಕಳನ್ನ ಅಪಹರಿಸ್ಬಿಡ್ತಾರೆ. ಚಿಕ್ಕ ಮಕ್ಕಳಿಗೆ ಏನು ಅವ್ರಿಗೆ ಎಷ್ಟೋ ಸಲ ರೈಲ್ವೆ ಸ್ಟೇಷನ್ ಎಲ್ಲ ಹೇಳ್ತಾರೆ, ಮಕ್ಕಳು ಮಲ್ಕೊಂಡಿರ್ತಾರೆ ಅವರು, ಸಡನ್ ಆಗಿ ಮಗು ಇಲ್ಲ, ಕಾಣೋದಿಲ್ಲ. CCTV ಎಲ್ಲ ಈಗೆಲ್ಲ ಇದೆ ಎಷ್ಟೊಂದು. ಎನಿವೆ, ಆದ್ರೆ ಹೇಳೋದು ಈ ತರ ಎಲ್ಲ ಇದೆ, ಈ ತರ ಇದೆ. ಕಳ್ಳರು ಅವ್ರ ಸ್ವಭಾವ ಬಿಡೋದಿಲ್ಲ ಅವರು. ಸೊ ಈ ಕಳ್ಳ ಈಗ ಅದೇ ಸ್ವಭಾವ ಏನು ಅಂದ್ರೆ ಕಳ್ಳತನ ಮಾಡ್ಬೇಕು. ಸೊ ಈ ಮಗುವಿಂದ ಕಳ್ಳತನ ಮಾಡೋದು ಸುಲಭ. ಸೊ ಹಾಗೆ ಅವನು ಯೋಚನೆ ಮಾಡ್ತಾನೆ, ಆಗ್ಲಿ, ನಾನು ಎಷ್ಟೋ ಕಳ್ಳತನ ಮಾಡಿ ಜೀವನದಲ್ಲಿ ತುಂಬಾ ಕಷ್ಟ, ಎಲ್ಲಿ ಸಿಕ್ಕಾಕೊಳ್ತೇನೆ ಗೊತ್ತಿಲ್ಲ, ಯಾವಾಗ ಗಾಬರಿ, ಯಾವಾಗ್ಲೂ ಭಯ ಆಗ್ತಾ ಇರುತ್ತೆ, ಯಾವಾಗ ಸಿಕ್ಕಾಕೊಳ್ತೇನೆ, ಯಾವ್ದು ಪೊಲೀಸ್ ಎಲ್ಲ ಹಿಡ್ಕೊಂಡ್ಬಿಡ್ತಾರೋ ಅಂತ. ಆದ್ರೆ ಹೇಗೋ ಇದೊಂದು ಕಳ್ಳತನ ಮಾಡ್ಬಿಟ್ರೆ ಸಾಕು, ಮತ್ತೆ ನಾನು ಕಳ್ಳತನ ಮಾಡೋದೇ ಬೇಡ. ಸೊ ಅಂತ ಅವನು ಕಳ್ಳ ಏನ್ ಮಾಡ್ತಾನೆ ಹೇಳ್ತಾರೆ, ಅವನು ಎಷ್ಟು ಕಾತುರತೆ ಇತ್ತು ಅಂದ್ರೆ ಕಳ್ಳನಿಗೆ ಹೇಳ್ತಾರೆ, ಅವ್ನು ವೃಂದಾವನಕ್ಕೆ ಹೋದ್ನಂತೆ. ಸೊ ಆಕ್ಚುಲಿ ಇದು ನಿಜವಾದ ಕತೆ, ಇದು ಕಟ್ಟು ಕತೆನೋ ಇದೇನೋ ಯಾರೋ ಮಿಥ್ಯಾ ಕಲ್ಪನೆ, ಯಾಕಂದ್ರೆ ಆಚಾರ್ಯರು ಇದು ಹೇಳ್ತಾ ಇರೋದು, ಇದು ನಿಜವಾದ ನಡೆದ ಘಟನೆ. ಹಾಗೆ ಆ ವ್ಯಕ್ತಿ ಆ ಹಿನ್ನೆಲೆ ಇದ್ರೂ ಕೂಡ, ಆ ಒಂದು ಕಳ್ಳತನದ ಹಿನ್ನೆಲೆ ಇದ್ರೂ ಕೂಡ ಅವನು ಆ ಕಾತುರತೆಯಿಂದ ವೃಂದಾವನಕ್ಕೆ ಹೋಗ್ತಾನೆ. ವೃಂದಾವನಕ್ಕೆ ಹೋಗಿ ಅಲ್ಲಿ ಹೋದಾಗ ಅವನ ಕಾತುರತೆ ಎಷ್ಟು ಇದೆ ಅಂದ್ರೆ ಕೃಷ್ಣನು ಕಾಣಿಸ್ಕೊಡ್ತಾನೆ. ನಾವು ಹೋಗಿದೀವಿ ಎಷ್ಟು ಸಲ ವೃಂದಾವನಕ್ಕೆ ಹೋಗ್ತೀವಿ, ಯಾತ್ರೆ ಪ್ಲಾನ್ ಮಾಡ್ತೀವಿ ನಾವು, ಮತ್ತೆ ಅರೇಂಜ್ಮೆಂಟ್ ಮಾಡ್ತೀವಿ, ಮತ್ತೆ ಏನೇನೋ ಮಾಡ್ತೀವಿ ನಾವು. ನಮ್ಗೆ ಆಕ್ಚುಲಿ ಕಾತುರತೆ ಇಲ್ಲ. ನಮ್ಗೆ ಕಾತುರತೆ ಇದ್ರೆ ಕೃಷ್ಣ ಖಂಡಿತವಾಗಿ ಬರ್ತಾನೆ. ಯಾಕಂದ್ರೆ ಕಳ್ಳನಿಗೆ ಕೃಷ್ಣ ಬಂದ, ಇವಾಗ ಧ್ರುವ ಮಹಾರಾಜಿಗೆ ಬರ್ಲಿಲ್ವಾ? ಧ್ರುವ ಮಹಾರಾಜರು ಎಲ್ಲಿ ಹೋಗಿದ್ದು? ಅವ್ರು ಕೂಡ ವೃಂದಾವನಕ್ಕೆ ಹೋಗಿದ್ದು. ಅವ್ರು ವೃಂದಾವನದ 12 ಅರಣ್ಯಗಳಲ್ಲಿ ಮಧುವನ ಒಂದು. ನಾರದರು ಅಲ್ಲೇ ಹೇಳಿದವ್ರಿ, ನೀನ್ ಮಧುವನಕ್ಕೆ ಹೋಗು, ನೀನು ತಪಸ್ಸೆ ಮಾಡು, ನಿನಗೆ ಕೃಷ್ಣ ಕಾಣಿಸ್ಕೊಳ್ತಾನೆ. ಡೆಫಿನೆಟ್ ಆಯ್ತು, ಧ್ರುವ ಮಹಾರಾಜರು ಕಾಣಿಸ್ಕೊಂಡ್ರಲ್ಲ ಅವ್ರು ಇಲ್ಲಿ ಧ್ರುವ ಚರಿತ್ರೆಯಲ್ಲಿ. ಅದೇ ರೀತಿ ಕಳ್ಳನು ಕೂಡ ಹೇಳ್ತಾರೆ, ಕಳ್ಳನು ಕೂಡ ಕೃಷ್ಣ ಕಾಣಿಸ್ಕೊಂಡ. ಆ ಕಾತುರತೆ ಇತ್ತು ಆ ಕಳ್ಳನಿಗೆ, ಅವಾಗ ಕೃಷ್ಣ ನೋಡ್ಬೇಕು ಹೇಳ್ತಾರೆ. ಹೇಗೋ ಬೆಳೆಸ್ಕೊಳ್ಬೇಕಷ್ಟೇ ಆ ಕಾತುರತೆನ, ಹೇಗೋ ನಾವು ಅದನ್ನ ಬೆಳೆಸ್ಕೊಂಡ್ರೆ ಹೇಳ್ತಾರೆ, ಆ ಕಳ್ಳನಿಗೆ ಕೃಷ್ಣನು ಕೃಷ್ಣ ಬಂದು ಆಗ ಕೃಷ್ಣ ಪ್ರಭುಪಾದ ಬಹಳ ಚೆನ್ನಾಗಿ ಲೆಕ್ಚರ್ ಕೇಳ್ಬೇಕು ನೀವು, ಪ್ರಭುಪಾದ ಭಾಷೆಯಿಂದ ಮಾತಿನಲ್ಲೇ. ಅವರು ಇಲ್ಲ, ನಾನು ಹೇಗೆ ಕೊಡಕ್ಕಾಗುತ್ತೆ, ನೋ, ಯಾಕಂದ್ರೆ ಕಳ್ಳ ಕೃಷ್ಣ ಒಡೆಗೊಂಡು ತೋಳ್ಬೇಕು ಅಂತ. ಸೊ ಕೃಷ್ಣ ಹೇಳ್ತಾನೆ, ಇಲ್ಲ ಕೊಡಕ್ಕಾಗಲ್ಲ, ನಾನು ಅಮ್ಮ ಬೈತಾರೆ, ತಾಯಿ ಯಶೋದೆ ಬೈತಾರೆ, ನಾನು ಈ ತರ ಎಲ್ಲಿ ಹೋಯ್ತು, ಎಲ್ಲಿ ಕಳ್ಕೊಂಬಂದ್ಬಿಟ್ಟೆ ನೀನು ಈ ತರ ಅಂತ. ಸೊ ನಾನು ಕೊಡಕ್ಕಾಗಲ್ಲ. ಸೊ ಹೀಗೆ ಕೃಷ್ಣ ಅವ್ರ ಜೊತೆಗೆ ಸ್ವಲ್ಪ ಮಾತುಕತೆ ಹೇಳ್ತಾರೆ. ಆ ಸ್ವಲ್ಪ ಹೊತ್ತು ಮಾತುಕತೆ ಹಾಗೆ ನಡೆಯುತ್ತೆ. ಕೃಷ್ಣನ ಜೊತೆ ಮಾತಾಡ್ತಾ ಆ ವ್ಯಕ್ತಿ ಕಳ್ಳನಾಗಿದ್ರು ಕೂಡ ಅವನು ಪರಿವರ್ತನೆ ಆಗ್ತಾನೆ. ಯಾಕಂದ್ರೆ ಕೃಷ್ಣ ಏನು ಪರಂ ಬ್ರಹ್ಮ, ಪರಂ ಧಾಮ, ಪವಿತ್ರಂ ಪರಮಂ ಭವ, ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂಬಿದಂ. ಅವರು ಪರಬ್ರಹ್ಮ, ಪರಮ ಪವಿತ್ರ ಕೃಷ್ಣ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ. ಶ್ರೀ ಕೃಷ್ಣನ ಭಕ್ತಿಯ ಪ್ರಕ್ರಿಯೆ ಪವಿತ್ರವಾದದ್ದು, ಕೃಷ್ಣನು ಪವಿತ್ರನಾದವನು. ಸೊ ಹಾಗೆ ಹೇಗೋ ಒಂದು ಕೃಷ್ಣನ ಸಂಪರ್ಕ ಬಂದ್ರೆ, ನಾವು ಹರೇ ಕೃಷ್ಣ ಮತ್ತೆ ಜಪ ಮಾಡ್ತಾ ಇದೀವಿ. ಸೊ ಜಪ ಮಾಡಿದ ತಕ್ಷಣ ನಮ್ಗೆ ಸ್ವಲ್ಪ ಪವಿತ್ರ ಅನ್ಸುತ್ತೆ. ಹಬ್ಬ, ಸ್ವಲ್ಪ ನನ್ನ ಮನಸ್ಸು ಹಿಂದೆ ಸ್ವಲ್ಪ ಶುದ್ಧಿ ಆಯ್ತು ನನಗೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಹೇಳಿದ ತಕ್ಷಣ ನಮಗೆ ಮನಸ್ಸು ಸ್ವಲ್ಪ ಸೀಮಿತವಾಗಿ ಬರುತ್ತೆ. ಕೃಷ್ಣ ಶಕ್ತಿ ಇದೆ. ಸೊ ಹೀಗೆ ಕೃಷ್ಣನೇ ವ್ಯಕ್ತಿಗತವಾಗಿ ಅವರ ಸಂಪರ್ಕ ಸಿಕ್ಕದ್ಮೇಲೆ ಆ ಕಳ್ಳನು ಭಕ್ತನಾಗ್ಬಿಡ್ತಾನೆ. ಸೊ ಕೊನೆ ಕೃಷ್ಣ ಹೇಳ್ತಾನೆ, ಆಯ್ತು, ಏನ್ ಬೇಕು, ಯಾವ ಒಡವೆ ಬೇಕು ನಿಂಗೆ ನನ್ನ ನೆಕ್ಲೆಸ್ ಬೇಕಾ, ನನ್ನ ಉಂಗುರಗಳು ಬೇಕಾ, ನನ್ನ ಇನ್ನೊಂದು ಏನ್ ಬೇಕು ತಗೊಳ್ಳೋದಿದೆಯಾ, ಕಿರೀಟ ಬೇಕಾ ನಂದು? ಸೊ ಅವ್ನಿಗೇನು ಬೇಡ. ಸೊ ಹಾಗೆ ಹೇಳ್ತಾರೆ ಅವರು, ಆ ಕಳ್ಳನು ಹೇಳ್ತಾರೆ, ಏನು ಬೇಡ ನನಗೆ. ಸೊ ಆಕ್ಚುಲಿ ಇದು ಹೇಗೋ ನಾವು ಕೃಷ್ಣನ ಲೌಲ್ಯ, ಆ ಕಾತುರತೆ ಬೆಳೆಸ್ಕೊಂಡು ನಾವು ಕೃಷ್ಣನ ಭಕ್ತಿಯಲ್ಲಿ ನಾವು ತೊಡಗಿದ್ರೆ, ಕೃಷ್ಣನ ವಿಷಯವನ್ನು ಕೇಳುತ್ತಾ ಇದ್ರೆ ನಮಗೆ ಕೃಷ್ಣ ಭಕ್ತಿಯನ್ನು ನಾವು ಪಡಿಬಹುದು. ಸೊ ಪ್ರಭುಪಾದರು ಅದೇ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇವತ್ತು ಶಿಲಪುರ ಆಚಾರ್ಯರು ಹೇಳ್ತಾ ಇರೋದು, ಏನು ಆ ಕಾತುರತೆ ಇದೆ, ಆ ವಿದುರರಿಗೆ ಆ ಕಾತುರತೆ ಇದೆ, ಮೈತ್ರೇಯ ಮನೆಯಿಂದ ಆ ಕೃಷ್ಣ ಕೇಳ್ಬೇಕು ನಾನು ಅದನ್ನ, ಆ ಲೀಲೆಗಳನ್ನು ಅಂತ. ಈಗಲೂ ಕೂಡ ನಾವು ಕೂಡ ಆ ಕಾತುರೆಯನ್ನು ನಾವು ಇದ್ರೆ ನಾವು ಈಗಲೂ ಕೂಡ ಕೇಳ್ಬೋದು, ಅದೇ ರೀತಿ ಆನಂದ. ವಿದುರನು ಅಷ್ಟು ಆನಂದದಲ್ಲಿದ್ದಾರೆ. ವಿದುರನ ಸ್ಥಿತಿ ನೋಡಿ, ವಿದುರನ ಸ್ಥಿತಿ ಆಕ್ಚುಲಿ ಏನು ಅಂದ್ರೆ, ಅವರು ಮಂತ್ರಿಯಾಗಿದ್ರು. ಆಮೇಲೆ ಮಹಾಭಾರತ ಯುದ್ಧ ಮುಂಚೆ ಅವರು ಧೃತರಾಷ್ಟ್ರನಿಗೆ ಹೇಳಿದ್ರು, ಇದು ಸರಿಯಲ್ಲ ಅಪ್ಪ, ಇದು ತಪ್ಪು, ಈಗಾದರೂ ಇದು ತಿಳ್ಕೊಂಡು ನಿನ್ನ ಮಗನ ಮೇಲೆ ಅಷ್ಟು ಅತಿ ವ್ಯಾಮೋಹನ ಬಿಟ್ಬಿಟ್ಟು ನೀನು ಅವ್ರಿಗೇನಿದೆ ಆ ಪಾಂಡವರಿಗೆ ಆ ರಾಜ್ಯವನ್ನು ಕೊಟ್ಬಿಡು ಅಂತ ಅವರು ಹೇಳಿದ್ದು. ಆದ್ರೆ ಕೇಳಿಲ್ಲ ಧೃತರಾಷ್ಟ್ರ.
ಧೃತರಾಷ್ಟ್ರಗೆ ಗೊತ್ತು ಅವ್ರಿಗೆ ನಾ ಏನ್ ಹೇಳ್ತಾ ಇದ್ದಾರೆ, ವಿದುರ ಒಳ್ಳೇದು ಕರೆಕ್ಟು ಅಂತ, ನನ್ನ ಒಳ್ಳೇದು ಕೇಳ್ತಾ ಇರುತ್ತೆ, ಆದ್ರೆ ಕೇಳೋ ಇದಿಲ್ಲ ಅವ್ರಿಗೆ, ಕೇಳೋ ಮನೋಭಾವ ಇಲ್ಲದೆ ಇರುವಾಗ ಅದು ಅವ್ರು ಹೇಳೋ ಅವಾಗ ಹೇಳ್ತಾರೆ, ವಿದುರರು ಹೇಳ್ತಾರೆ, ಇದು ಹೇಗೆ ಅಂದ್ರೆ ನಿನ್ನ ಮಗ ಒಂದು ಕಣ್ಣಿನಲ್ಲಿ ಒಂದೇನೋ ಒಂದು ರೋಗ ಬಂದಾಗಿದೆ, ಕ್ಯಾಟ್ರಾಕ್ಟ್ ಬರುತ್ತೆ, ಕ್ಯಾಟ್ರಾಕ್ಟ್ ಎಲ್ಲ ಬರುತ್ತೆ, ಇಲ್ಲಾಂದ್ರೆ ಕ್ಯಾನ್ಸರ್ ಬರ್ಬೋದು. ಸೊ ಬಂದಾಗ ಏನ್ ಮಾಡ್ತಾರೆ ನಮಗೆ ವೈದ್ಯರು, ಅದನ್ನ ಕಣ್ಣನ್ನೇ ತೆಗೆದುಬಿಡಿ ಅಂತ. ಯಾಕಂದ್ರೆ ಅಟ್ಲೀಸ್ಟ್ ಒಂದು ಕಣ್ಣೋದ ಇನ್ನೊಂದು ಕಣ್ಣಿದೆ ಅಲ್ವಾ, ಅಟ್ಲೀಸ್ಟ್ ನನಗೆ ಇನ್ನೊಂದು ಕಣ್ಣಲ್ಲಿ ನಾನು ನೋಡ್ಬೋದು ನಾನು, ಮತ್ತೆ ಇನ್ನೊಂದು ಕಣ್ಣಿದ್ರೆ ನನ್ನ ದೇಹ ಕೂಡ ಈಗ ಜೀವ ಇದೆ, ಜೀವ ಇದ್ರೆ ನಾನು ಏನಾದ್ರು ಮಾಡ್ಬೋದು, ನಾನು ಜೀವ ಇಲ್ಲ ಏನ್ ಮಾಡಕ್ಕಾಗತ್ತೆ, ತಾತ್ಕಾಲಿಕ ಇದೆ ಎನಿವೆ ತಾತ್ಕಾಲಿಕ, ಆಮೇಲೆ ಶಾಶ್ವತವಾಗಿ ಇದು ಆಧ್ಯಾತ್ಮಿಕವಾಗಿ ಸಿಕ್ಕಿದ್ರೆ ಭೌತಿಕ ಕಣ್ಣು ಭೌತಿಕ ಕೂಡ ಪ್ರಯೋಜನ ಇಲ್ಲ, ಇದು ಎಷ್ಟಿದ್ರೂ ಹೋಗುತ್ತೆ. ಆದ್ರೆ ಆ ಉದಾಹರಣೆಯಲ್ಲಿ ಅವ್ರು ಹೇಳೋದು, ಈ ದುರ್ಯೋಧನ ಆ ರೀತಿಯ ಒಂದು ಕಟುಕ, ಆ ರೀತಿಯ ವ್ಯಕ್ತಿ, ಅವನ ಈಗಾದ್ರೂ ಬಿಟ್ಬಿಡು, ಅವನ ಬಗ್ಗೆ ನೀನು ಯೋಚನೆ ಮಾಡಿ ಚಿಂತೆ ಮಾಡ್ಬೇಡ. ಆದ್ರೆ ಹೇಳ್ತಾರೆ, ಇದು ಹೇಳಿದು ದುರ್ಯೋಧನಕ್ಕೆ ಸಹಿಸಕ್ಕಾಗುತ್ತೆ, ಯಾರಾದ್ರೂ ನಮ್ಗೆ ಈ ತರ ನಮ್ಮ ಬಗ್ಗೆ ಹೇಳಿದ್ರೆ ಇನ್ನೊಬ್ರಿಗೆ ಬಂದು ದೂರ್ ಕೊಟ್ರೆ, ನೋಡಿ ಇವ್ರು ಇಷ್ಟು ಪ್ರಯೋಜನ ಇಲ್ಲ, ಇಷ್ಟು ಪ್ರಯೋಜಕ ಇವರು, ಹೀಗೆ ಅವ್ರ ಹಾಗೆ ನಮ್ಮ ಮೇಲೆ ದೂರ್ ಕೊಟ್ರೆ ನಮ್ಗೆ ಇಮಿಡಿಯೇಟ್ಲಿ ಅವರು ಎನಿಮಿ ಆಗ್ಬಿಡ್ತಾರೆ. ಸೊ ಇದೇ ರೀತಿಯ ದುರ್ಯೋಧನನಿಗೆ ವಿದುರ ಅವರ ಚಿಕ್ಕಪ್ಪ ದೊಡ್ಡ ಶತ್ರು ತರ ಕಾಣಿಸ್ತು ಅವ್ರಿಗೆ, ಆ ಶತ್ರು ತರ ಕಾಣಿಸಿ ಅವ್ರನ್ನ ಇಲ್ಲಿಂದ ಹೊರಗಾಕಿ, ಯಾಕಂದ್ರೆ ಇವರು ರಾಜಕುಮಾರ, ರಾಜ ಸೊ ಅವ್ರ ಕೈಯಲ್ಲಿ ಅಧಿಕಾರ ಇದೆ, ಇವ್ರನ್ನ ಹೊರಗಾಕಿ ಇದರಲ್ಲಿ ರಸ್ತೆಯಲ್ಲಿ ಎಲ್ಲ ಒಡೆದು ಬಡೆದು ಕೇವಲ ಅವ್ರ ಉಸಿರು ಮಾತ್ರ ಇರ್ಬೇಕಷ್ಟೇ, ಎಲ್ಲ ಕಿತ್ಕೊಂಡ್ಬಿಡಿ ಅವ್ರದ್ದೆಲ್ಲ, ಅವ್ರದ್ದೇನಿದೆ ಅವ್ರದ್ದು. ಸೊ ಈ ರೀತಿಯ ಒಂದು ಅವಮಾನ. ಸೊ ಆಕ್ಚುಲಿ ಅದೆಲ್ಲ ಆದ್ಮೇಲೆ ವಿದುರರು ಬಂದಿರೋದು ಇದೆಲ್ಲ ಕೇಳಕ್ಕೆ, ಅವಾಗ ಅವರು ವನಪ್ರಸ್ಥಕ್ಕೆ ಹೋಗಿ ಮತ್ತೆ ಅವರು ಆದ್ರೆ ಅವ್ರಿಗೆ ಇದರಲ್ಲಿ ಎಷ್ಟು ಆನಂದವನ್ನು ಅನುಭವಿಸ್ತಾ ಇದೆ, ಅವ್ರಿಗೆ ಇದಿಲ್ಲ, ಅವ್ರಿಗೆ ಈ ತರ ಮಾಡ್ಬಿಟ್ಟು ದುರ್ಯೋಧನ ಹೀಗೆ ಮಾಡ್ಬಿಟ್ಟ, ನನಗೆ ದುರ್ಯೋಧನ ಅವತ್ತು ಹಾಗೆ ಹೇಳ್ಬಿಟ್ಟ, ಏನೂ ಇಲ್ಲ. ಅವ್ರ ಕಾತುರತೆ ಏನು, ಈ ರೀತಿ ಒಬ್ಬ ದೊಡ್ಡ ಇವರು ಸಂತರು ಸಿಕ್ಕಿದ್ದಾರೆ ನನಗೆ, ಮೈತ್ರೇಯ ಮಹರ್ಷಿಗಳು, ಸೊ ಇವರಿಂದ ನಾವು ಇನ್ನ ಕೇಳೋಣ, ಕೃಷ್ಣ ಬಗ್ಗೆ ಇನ್ನ ಕೇಳೋಣ. ಅವ್ರಿಗೆ ಅದು ನಿಲ್ತಾನೆ ಇಲ್ಲ, ಅವ್ರಿಗೆ ಇರೋ ಉತ್ಸಾಹ, ಅವ್ರಿಗೆ ಇರೋ ಉತ್ಸುಕತೆ. ಇನ್ಫ್ಯಾಕ್ಟ್ ಈ ಉತ್ಸುಕತೆನ ಇನ್ನೊಂದು ರೀತಿಯಲ್ಲಿ ಬೆಳೆಸ್ಕೊಳ್ಳೋದು, ನಾನು ಇನ್ನೊಂದು ಇಲ್ಲಿ ನೋಡಿ, ಇಲ್ಲಿ ಭಾಗವತದಲ್ಲಿ ಇನ್ನೊಂದು ಶ್ಲೋಕ ಇದು ಬರುತ್ತಿದ್ದು, ಶುಶ್ರೂಷ, ಇದೇ ಶುಶ್ರೂಷ, ಈ ಶುಶ್ರೂಷ ಪಾದ ಇವತ್ತೇನು ನೋಡ್ತಾ ಇದೀವಿ, ದೇವರ್ಷಿನ ಯಾಸ್ತ ದೇವರ್ಷಿನ ತತ್ರ ವರ್ಣಿತ ಭಗವತ್ ಕಥಾ ಮಹ್ಯಂ ಶುಶ್ರೂಷವೇ ಬ್ರಹ್ಮನ್ ಕಾರ್ಸ್ನೇನ ಆಚಷ್ಟುಂ ಅರ್ಹಸಿ. ಸೊ ಈ ಶುಶ್ರೂಷ ಪದ ಇಲ್ಲೂ ಕೂಡ ಬರುತ್ತೆ ನೋಡಿ, ಶುಶ್ರೂಷೋ ಶ್ರದ್ಧಾನಸ್ಯ ವಾಸುದೇವ ಕಥಾರುಚಿ ಸ್ಯಾನ್ ಮಹತ್ ಸೇವಯ ವಿಪ್ರ ಪುಣ್ಯತೀರ್ಥ ನಿಷೇವನಾತ್. ಇದರ ಅನುವಾದ ಹೀಗೆ ಬರುತ್ತೆ, ಅನುವಾದ ಇದು ಸೂತ ಗೋಸ್ವಾಮಿಯರು ಇವ್ರಿಗೆ ಹೇಳ್ತಾರೆ, ಯಾರು ಸೌನಕಾದಿ ಋಷಿಗಳಿಗೆ, ನೈಮಿಷಾರಣ್ಯ ನೆರೆದ ಅವರಿಗೆ, ಓ ದ್ವಿಜನ್ಮ ಪಡೆದ ಋಷಿಗಳೇ, ಎಲ್ಲ ದುರ್ಗುಣಗಳಿಂದ ಸಂಪೂರ್ಣವಾಗಿ ಮುಕ್ತರಾದ ಭಕ್ತರಿಗೆ ಸೇವೆ ಸಲ್ಲಿಸುವುದರಿಂದ ಮಹಾನ್ ಸೇವೆಯನ್ನು ಮಾಡಲಾಗುತ್ತದೆ. ಅಂತಹ ಸೇವೆಯಿಂದ ವಾಸುದೇವನ ಸಂದೇಶಗಳನ್ನು ಕೇಳುವ ಆಕರ್ಷಣೆಯನ್ನು ಪಡೆಯುತ್ತಾರೆ. ಸೊ ಹೀಗೆ ನಾವೇನ್ ಬೆಳೆಸ್ಬೇಕು ಅಂದ್ರೆ, ಭಗವಂತನ ಬಗ್ಗೆ ಕೇಳುವ ಒಂದು ಆಕರ್ಷಣೆ ಬೆಳೆಸ್ಬೇಕು. ಅದೇ ಆ ಆಕರ್ಷಣೆ ಹೇಗೆ ಬರುತ್ತೆ, ಇಲ್ಲಿ ಈ ಭಾಗವತ ಈ ಶ್ಲೋಕ ಹೇಳ್ತಾ ಇದೆ, ನಾವು ಶುದ್ಧ ಭಕ್ತರ ಸೇವೆ ಮಾಡಿದ್ರೆ, ಭಾಗವತ ಭಕ್ತರು, ಸೊ ಚೈತನ್ಯ ಮಹಾಪ್ರಭು ನಮ್ಗೆ ಹೇಳೋದು ಅದೇ ಅಲ್ವಾ, ಭಕ್ತರ ಸೇವೆ ಮಾಡಿ, ವೈಷ್ಣವ ಸೇವಾ. ಸೊ ಆಮೇಲೆ ವೈಷ್ಣವ ಸೇವಾ ನಾವು ಬೇರೆ ಬೇರೆ ಮಟ್ಟದಲ್ಲಿದ್ದೇವೆ, ಆದ್ರೆ ಇಲ್ಲಿ ಹೇಳೋದು ಉನ್ನತ ಭಕ್ತರು ಯಾರೋ ನಮ್ಗೆ ಅದು ಸಿಕ್ಬಿಟ್ರೆ, ಆಚಾರ್ಯ ಶ್ರೀಲ ಪ್ರಭುಪಾದರು, ಭಾಗವತೋತ್ತಮರು, ಸಂಸ್ಥಾಪಕ ಆಚಾರ್ಯರು, ಸೊ ಅವರ ನಿರ್ದೇಶನದಲ್ಲಿ ಅವರು ನಮ್ಗೆ ಆತರ ನಾವು ಭಕ್ತಿ ಸೇವೆ ಸಲ್ಲಿಸೋದ್ರಿಂದ ಹೇಳ್ತಾರೆ ಮಹಾನ್ ಸೇವೆ ಮಾಡಲಾಗುತ್ತದೆ. ಸೊ ಹಾಗಾಗಿ ನಮ್ಮ ಇದರಲ್ಲಿ ಪ್ರತಿಯೊಂದು ಇಸ್ಕಾನ್ ಸಂಸ್ಥೆ ಅಂದ್ರೆ ಚಟುವಟಿಕೆಗಳು ಮಾಡ್ತಾ ಇರೋದು ಇದು ಶ್ರೀಲ ಪ್ರಭುಪಾದರು, ಮಹಾನ್ ಭಕ್ತರು, ಸೊ ಅವರ ನಿರ್ದೇಶನದಲ್ಲಿ ಅವರ ಗುರು ಪರಂಪರೆ ಹಾಗೆ ಇದೆ, ಅವರ ಶಿಷ್ಯರಿದ್ದಾರೆ, ಸೊ ಅವರ ನಿರ್ದೇಶನದಲ್ಲಿ ನಾವು ಕೃಷ್ಣ ಸೇವೆ ಮಾಡ್ತಾ ಇದ್ದೇವೆ. ಸೊ ಹೀಗೆ ಮಾಡೋದ್ರಿಂದ ಹೇಳ್ತಾರೆ, ನಾವು ಅವ್ರಿಗೆ ಸಹಾಯ ಮಾಡೋದ್ರಿಂದ, ಅವ್ರಿಗೆ ಸೇವೆ ಮಾಡೋದ್ರಿಂದ ನಮಗೂ ಕೂಡ ಆ ವಾಸುದೇವನ ಸಂದೇಶ ಕೇಳಕ್ಕೆ ಆಕರ್ಷಣೆ ಬರುತ್ತೆ ನಮ್ಗೆ. ಶುಶ್ರೂಷೋ ಶ್ರದ್ಧಾನಸ್ಯ ವಾಸುದೇವ ಕಥಾರುಚಿ, ಯಾಕಂದ್ರೆ ಕಥಾರುಚಿ ಬೇಕು ನಮ್ಗೆ, ಇವಾಗ ರುಚಿ ಇದೆ, ನನಗೆ ರುಚಿ ಇದೆ, ಪ್ರತಿ ಕ್ಷಣ ಕಾತುರತೆ ಇದೆ, ಏನಾಯ್ತು ಅಲ್ಲಿ ಇವತ್ತು ವರ್ಲ್ಡ್ ಕಪ್ ಏನೋ ಇದೆ ಅಂತಲ್ಲ, ಇವಾಗ ಇದು ಹೊಸದ ಯಾವ್ದೋ ಈಗ 20 ಓವರ್ಸ್ ಎಷ್ಟೆಷ್ಟೇ ಇವಾಗ ಸ್ಟಾರ್ಟ್ ಆಗಿದೆ, ಹಿಂದೆ ಬರೇ ಟೆಸ್ಟ್ ಮ್ಯಾಚ್ ಇರ್ತಾ ಇತ್ತು ನಾವೆಲ್ಲ ಚಿಕ್ಕವರಿದ್ದಾಗ, ಆಮೇಲೆ ಫಸ್ಟ್ ಒನ್ ಡೇ ಇಂಟರ್ನ್ಯಾಷನಲ್, ಇವಾಗ T20 ಓವರ್ಸ್ ಶುರುವಾಗಿ, ಈಗ ಜನರು ಏನೇನೋ ಹೊಸ ಕಂಡಿಡ್ತಾ ಇರ್ತಾರೆ. ಆಮೇಲೆ ನಮಗೆ ಆಸಕ್ತಿಗಳು ಇದನ್ನ ಕೇಳೋಣ, ಅಲ್ಲೇನಾಯ್ತು ಸ್ಕೋರ್, ಅಲ್ಲಿ ಸ್ಕೋರ್ ಏನಾಯ್ತು, ಫುಟ್ಬಾಲ್ ಅಲ್ಲೇನಾಯ್ತು ಸ್ಕೋರ್, ಇಲ್ಲ ರಾಜಕೀಯ ಪೊಲಿಟಿಕ್ಸ್, ಆ ಸ್ಟೇಟ್ ಅಲ್ಲಿ ಎಲೆಕ್ಷನ್ಸ್, ಅಲ್ಲಿ ಯಾರಿಗೆ ಎಷ್ಟು ಗೆದ್ರು ಸೀಟು,
ಇದ್ರ ಮೇಲೆ ನಮ್ಮ ರುಚಿ ಇದೆ. ನಮ್ಗೆ ಇದರ ಮೇಲೆ ರುಚಿ ಇರಬಾರ್ದು, ನಮ್ಗೆ ರುಚಿ ಇರಬೇಕು ವಾಸುದೇವ ಕಥಾ ರುಚಿ. ವಾಸುದೇವ ಕಥಾ, ಕೃಷ್ಣನ ಕತೆ, ಅದರಲ್ಲಿ ರುಚಿ ಇರ್ಬೇಕು ನಮ್ಗೆ, ಅದನ್ನ ಬೆಳೆಸ್ಕೊಳ್ಬೇಕು. ಅದನ್ನ ಬೆಳೆಸ್ಕೊಂಡ್ರೆ ನಮ್ಗೆ ನಾವು ನಾವು ಜೀವನವನ್ನು, ನಮ್ಮ ಜೀವನ ಸರಿಯಾಗಿ ನಡೀತಾ ಇದೆ ಅಂತ. ಇನ್ನೊಂದ್ ಕಡೆ ಭಾಗವತ ಏನ್ ಹೇಳುತ್ತೆ, ಸೂರ್ಯ ಪ್ರತಿ ದಿವಸ ಉದಯ ಮತ್ತೆ ಅಸ್ತ ಆಗುವಾಗ ನಮ್ಮ ಜೀವನವನ್ನು ತೆಗೆದುಕೊಂಡು ಬಿಡ್ತಾ ಇದೆ. ನಾವು ಮರಣಕ್ಕೆ ಹತ್ರ ಹೋಗ್ತಾ ಇದೆ. ಇನ್ನ ಒಂದು ಆಯ್ತು, ಇನ್ನು ನನಗೆ ಇನ್ನ 2 ವರ್ಷ ಇದೆ, 4 ವರ್ಷ ಇದೆ, ಹತ್ರ ನಾವು ಸಾವಿನ ಹತ್ರ ಹೋಗ್ತಾ ಇದೀವಿ ನಾವು. ಸೊ ಪ್ರತಿ ದಿವಸ ನಾವು ಬೆಳಿಗ್ಗೆ ಆದಾಗ ನಮ್ಗೆ ಒಂದು ದಿವಸ ಹೋಯ್ತು, ಒಂದ್ ದಿವಸ ಹೋಯ್ತು. ಆದ್ರೆ ಹೇಳ್ತಾರೆ, ಯಾರು ವಾಸುದೇವರ ಕಥಾ, ಕೃಷ್ಣ ಕಥೆಯನ್ನು ಕೇಳ್ತಾರೆ, ಅವರ ಆಯುಷ್ಯನ್ನು, ಅವರ ಸಮಯವನ್ನು ಸೂರ್ಯನು ತೆಗಿತಾ ಇಲ್ಲ. ತೆಗಿತಾ ಇದ್ದಾನೆ ಅವ, ನಮಗೂ ತೆಗಿತಾ ಇಲ್ಲ ಅಂತಲ್ಲ. ಯಾರು ನಾವೆಲ್ಲರೂ ಭಕ್ತಿಯಲ್ಲಿ ಇದ್ದೇವೆ ಅಂದ್ರೆ ನಾವು ನಮಗೂ ವಯಸ್ಸಾಗ್ತಾ ಇದೆ, ದೇಹಕ್ಕೆ ಇದಾಗ್ತಾ ಇದೆ, ನಾವು ಸಾವಿನ ಹತ್ರ ಹೋಗ್ತಾ ಇದೆ. ಆದ್ರೂ ಕೂಡ ಭಾಗವತ ಹೇಳುತ್ತೆ, ನಾವು ಭಗವಂತನ ವಿಷಯವನ್ನು ಕೇಳ್ತಾ ಇದ್ರೆ ಇದರಲ್ಲೇ ಮಗ್ನವಾಗಿದ್ರೆ ನಮ್ಮ ನಿಜವಾದ ಆಯುಷ್ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಆಧ್ಯಾತ್ಮಿಕವಾಗಿ ಮತ್ತೆ ನಾವು ಜಾಗೃತವಾಗಿ ನಮಗೆ ಭಗವಂತನು ನಿತ್ಯ ಜೀವನವನ್ನು ಕೊಡ್ತಾರೆ. ವೈಕುಂಠ ಲೋಕದಲ್ಲಿ ನಿತ್ಯ, ಅಲ್ಲಿ ಹೋದ್ಮೇಲೆ ಮತ್ತೆ ಇಲ್ಲ, ಅಲ್ಲಿ ಯಾರು ಇನ್ನ ಎಷ್ಟು ವರ್ಷ ಇದೆ ನಿಮಗೆ, ಮತ್ತೆ ಎಷ್ಟು ವರ್ಷ ನೀವು ಬದುಕ್ತೀರಾ, ಏನ್ ಪ್ರಾಬ್ಲಮ್ ಬರುತ್ತೆ, ಇಲ್ಲ. ಅಲ್ಲಿ ಹೋದ್ಮೇಲೆ ಆಯ್ತು, ಪರ್ಮನೆಂಟ್ ಕೃಷ್ಣ ಭಕ್ತರ ನಾವು ಶುದ್ಧ ಭಕ್ತರು 100% ಆಗ್ಬಿಟ್ರೆ ನಾವು ಮತ್ತೆ ನಮ್ಗೆ ಸಾವು ಅನ್ನೋದಿಲ್ಲ ನಮಗೆ. ಸೊ ಅದಕ್ಕೆ ಹೇಳೋದಲ್ಲಿ, ಅಲ್ಲಿ ನಾವು ಈಗ ಅದನ್ನು ಪಡೆಯೋದಕ್ಕೆ ನಾವು ಕೃಷ್ಣನ ಕಥೆಯನ್ನು ಕೇಳ್ಬೇಕು. ಕೃಷ್ಣನ ಕಥೆಯನ್ನು ಕೇಳ್ತಾ ಇದ್ರೆ ನಮಗೆ ನಮ್ಮ ಆಯುಷ್ ಕಡಿಮೆ ಆಗೋದಿಲ್ಲ. ಕಡಿಮೆ ಆಗ್ತಾ ಇದೆ, ಲೌಕಿಕವಾಗಿ ಲೆಕ್ಕಾಚಾರ ಮಾಡಿದ್ರೆ ಕಡಿಮೆ ಆಗ್ತಾ ಇದೆ, ಅದು ನಿಜವಾಗ್ಲೂ ಕಡಿಮೆ ಆಗ್ತಾ ಇಲ್ಲ, ಅದು ಜಾಸ್ತಿ ಆಗ್ತಾ ಇದೆ. ನಮ್ಮ ಹೆಚ್ಚಿನ ಜಾಸ್ತಿಯಾಗಿ ನಾವು ವೈಕುಂಠಕ್ಕೆ ಹೋಗೋ ಭಗವಂತನ ನಮಗೆ ಆ ದೇಹವನ್ನು ಕೊಡೋದ್ರಿಂದ ನಮಗೆ ಆಯುಷ್ ಕಡಿಮೆ ಆಗೋದಿಲ್ಲ, ನಮಗೆ ಆಯುಷ್ ಜಾಸ್ತಿ ಆಗ್ತಾ ಇದೆ. ಸೊ ಭಕ್ತಿ, ಅದಕ್ಕೆ ನಾವು ಭಗವಂತನ ಇದನ್ನು ಕೇಳ್ಬೇಕು, ಭಗವಂತನ ನಾಮ ಜಪ ಮಾಡ್ಬೇಕು, ಭಗವಂತನ ಇದನ್ನು ಆದ್ರೆ ಈ ರುಚಿ ಬೆಳೆಸೋದು ಹೇಗೆ, ಅದು ಪ್ರಶ್ನೆ. 24 ಗಂಟೆ ಟೈಮ್ ಇದೆ, 24 ಗಂಟೆಯಲ್ಲಿ ನಾವು ಹೇಗೆ 24 ಗಂಟೆಯನ್ನು ಕಳೆಯೋದು? ನಾವು 24 ಗಂಟೆಯಲ್ಲಿ ನಾವು ಇವಾಗ ಪರೀಕ್ಷಿತ್ ಮಹಾರಾಜರು ಕೇಳೋದು, ಅವರು 7 ದಿವಸ ಸತತವಾಗಿ ಅವರು ಆ ಆಹಾರ ನಿದ್ದೆ ಇಲ್ಲದೆ ಕೇಳಿದ್ರು. ಹಾಗೆ ಅವ್ರ ಹತ್ರ ಬೆಳೆಸ್ಕೊಂಡ್ರು, ಆತರ ರುಚಿಯನ್ನು ಬೆಳೆಸಿದ್ರು. ಅವರು ಬೆಳೆಸ್ಕೊಂಡ್ರು ಅಂದ್ರೆ ಆ 7 ದಿವಸ ಮಾತ್ರ ಮಾಡಿದ್ದಲ್ಲ, ಅವರು ಆ ರೀತಿ ಅವ್ರ ಜೀವನ ಇತ್ತು ಅವರು, ಹಾಗಾಗಿ ಅವ್ರಿಗೆ ಆ ರುಚಿ ಸಿಕ್ತು. ಹಾಗೆ ನಾವು ಆ ರೀತಿ ಮಾಡಬೇಕು ಅಂತಲ್ಲ ಈಗ ತಕ್ಷಣವಾಗಿ, ಆದ್ರೆ ನಾವು ಆ ರುಚಿಯನ್ನು ಬೆಳೆಸ್ಬೇಕು. ಆ ರುಚಿಯನ್ನು ಬೆಳೆಸೋದಕ್ಕೆ ಇಲ್ಲಿ ಒಂದು ವಿಧಾನ ಕೊಟ್ಟಿರೋದು, ಪುಣ್ಯ ತೀರ್ಥ ನಿಷೇವಣಾತ್ ಅಂದ್ರೆ ಆತರ ಶುದ್ಧ ಭಕ್ತರ ನಾವು ಸೇವೆ ಮಾಡ್ಬೇಕು, ಆತರ ಭಕ್ತರ ಸೇವೆ ಮಾಡ್ಬೇಕು. ಆಚಾರ್ಯ ಶ್ರೀಲ ಪ್ರಭುಪಾದರು ಈ ತಿಂಗಳು ಮ್ಯಾರಥಾನ್, ಹಾಗೆ ಎಲ್ಲ ನಮ್ಮ ಕೇಂದ್ರಗಳಲ್ಲೂ ಭಗವದ್ಗೀತೆ ವಿತರಣೆ ಮಾಡ್ಬೇಕು, ಭಗವದ್ಗೀತೆ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು. ಇದು ಆಚಾರ್ಯ ಶ್ರೀಲ ಪ್ರಭುಪಾದರಿಗೆ ಅವ್ರಿಗೆ ಸಂತೋಷ ಕೊಡುತ್ತೆ. ಇದು ಆಚಾರ್ಯ ಅವ್ರಿಗೆ ಸಂತೋಷ ಕೊಡುತ್ತೆ ಅಂದ್ರೆ ಅದರಿಂದ ಜನರು ಭಕ್ತಿ ಬರ್ತಾರೆ. ಪುಸ್ತಕಗಳು ಓದಿದಾಗ ನಮ್ಗೆ ತಿಳ್ಕೊತಾರೆ, ನಮಗೂ ತಿಳಿಯುತ್ತೆ ನಮ್ಗೆ ಈ ತರ. ಸೊ ಶ್ರೀಲ ಪ್ರಭುಪಾದ ಪುಸ್ತಕಗಳು ಎಷ್ಟು ನೇರವಾಗಿ, ಸಂಕ್ಷಿಪ್ತವಾಗಿ ನಮ್ಗೆ ಈ ಜ್ಞಾನವನ್ನು ಕೊಡ್ತಾ ಇದೆ ನಮಗೆ. ಸೊ ಈ ಶ್ಲೋಕ ಭಾವಾರ್ಥ ಕೂಡ ಬಹಳ ಚೆನ್ನಾಗಿದೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇದು ಮಹತ್ ಸೇವಾ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾರು ಮಹತ್ ಸೇವಾ, ಮಹತ್ ಅಂದ್ರೆ ಯಾರು ಅಂತ ಅರ್ಥ ಮಾಡ್ಕೊಳ್ಬೇಕು. ಮಹತ್ ಅಂದ್ರೆ ಯಾರೋ ಒಬ್ಬರು ನಿರಾಕಾರವಾದಿಗಳೆಲ್ಲ, ಅವರು ಭಕ್ತರಾಗಿರ್ಬೇಕು. ಮತ್ತೆ ಭಕ್ತರಲ್ಲಿ ಅವರ ಚಟುವಟಿಕೆಯಿಂದ ಗೊತ್ತಾಗುತ್ತೆ ನಮ್ಗೆ ಅವ್ರ ಭಕ್ತರು. ಸ್ವಲ್ಪ ಇದು ಬಹಳ ಚೆನ್ನಾಗಿದೆ ಈ ಭಾವಾರ್ಥ ಕೂಡ. ಯಾರಾದ್ರೂ ಓದ್ತೀರಾ ಭಾವಾರ್ಥ? ಓದ್ಬೋದು, ಇದು ಓದ್ತಾ ಇದ್ದೀನಿ ಮುಗಿಸೋಣ ನಾನು. ಕೃಷ್ಣ ಪ್ರಭು, ಓದಿ ಮಾತಾಜಿ. ಭಗವಂತನ ವಿರುದ್ಧ ಬಗ್ಗೆ ಹೇಳುವುದರಿಂದ ಜೀವಿಯ ನಿಯಮಾಧೀನ ಜೀವನ ಉಂಟಾಗುತ್ತದೆ. ದೇವರೆಂದು ಕರೆಯಲ್ಪಡುವ ಮನುಷ್ಯರು ಅಥವಾ ಜೈವಿಕ ಜೀವಿಗಳು ಮತ್ತು ಪರಮಾತ್ಮ ಅಧಿಕಾರವನ್ನು ವಿರೋಧಿಸುವ ಅಸುರರು ಅಥವಾ ರಾಕ್ಷಸರು ಎಂದು ಕರೆಯಲ್ಪಡುವ ಮನುಷ್ಯರು ಇದ್ದಾರೆ. ಭಗವದ್ಗೀತೆಯಲ್ಲಿ 16ನೇ ಅಧ್ಯಾಯ ಅಸುರರ ಬಗ್ಗೆ ಸ್ಪಷ್ಟವಾದ ವಿವರಣೆಯನ್ನು ನೀಡಲಾಗಿದೆ. ಇದರಲ್ಲಿ ಅಸುರರನ್ನು ಜೀವನದುದ್ದಕ್ಕೂ ಅಜ್ಞಾನದ ಕೆಳ ಮತ್ತು ಕೆಳಸ್ಥಿತಿಗೆ ತಳ್ಳಲಾಗುತ್ತದೆ ಮತ್ತು ಅದರಿಂದ ಕೆಳಮಟ್ಟದ ಪ್ರಾಣಿ ರೂಪಗಳಿಗೆ ಮುಳುಗುತ್ತಾರೆ ಮತ್ತು ಪರಮ ಸತ್ಯದ ಬಗ್ಗೆ, ವ್ಯಕ್ತಿತ್ವದ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ. ಈ ಅಸುರರು ಪರಮ ಇಚ್ಛೆಯ ಪ್ರಕಾರ ವಿವಿಧ ದೇಶಗಳಲ್ಲಿ ಭಗವಂತನ ವಿಮೋಚನೆಗೊಂಡ ಸೇವಕರ ಕರುಣೆಯಿಂದ ಕ್ರಮೇಣ ದೇವರ ಪ್ರಜ್ಞೆಗೆ ಸರಿಪಡಿಸಲ್ಪಡುತ್ತಾರೆ. ಅಂತಹ ದೇವರ ಭಕ್ತರು ಭಗವಂತನ ಅತ್ಯಂತ ಗೋಪ್ಯ ಸಹಚರರು ಮತ್ತು ಅವರು ಮಾನವ ಸಮಾಜವನ್ನು ದೈವತ್ವದ ಅಪಾಯಗಳಿಂದ ರಕ್ಷಿಸಲು ಬಂದಾಗ ಅವರನ್ನು ಭಗವಂತನ ಪ್ರಬಲ ಅವತಾರಗಳು ಎಂದು ಕರೆಯಲಾಗುತ್ತದೆ. ಭಗವಂತನ ಮಕ್ಕಳು, ಭಗವಂತನ ಸೇವಕರು ಅಥವಾ ಭಗವಂತನ ಸಹಚರರು
ಸಹಚರರು ಅವರಲ್ಲಿ ಯಾರೂ ತಮ್ಮನ್ನು ತಾವು ದೇವರು ಎಂದು ತಪ್ಪಾಗಿ ಹೇಳಿಕೊಳ್ಳುವುದಿಲ್ಲ. ಇದು ಅಸುರರು ಪೋಷಿಸಿದ ಧರ್ಮ ನಿಂದನೆ. ಮತ್ತು ಅಂತಹ ಅಸುರರ ರಾಕ್ಷಸ ಅನುಯಾಯಿಗಳು ಸಹ ಸೋಗು ಹಾಕುವವರನ್ನು ದೇವರು ಅಥವಾ ಅವನ ಅವತಾರ ಎಂದು ಸ್ವೀಕರಿಸುತ್ತಾರೆ. ಬಹಿರಂಗ ಗ್ರಂಥಗಳಲ್ಲಿ ದೇವರ ಅವತಾರದ ಬಗ್ಗೆ ಖಚಿತವಾದ ಮಾಹಿತಿ ಇದೆ. ಬಹಿರಂಗ ಗ್ರಂಥಗಳಿಂದ ದೃಢೀಕರಿಸದ ಹೊರತು ಯಾರನ್ನೂ ದೇವರು ಅಥವಾ ದೇವರ ಅವತಾರ ಎಂದು ಸ್ವೀಕರಿಸಬಾರದು. ದೇವರ ಸೇವಕರನ್ನು ನಿಜವಾಗಿಯೂ ದೇವೋತ್ತಮಕ್ಕೆ ಹಿಂದಿರುಗಲು ಬಯಸುವ ಭಕ್ತರು ಗೌರವಿಸ ಬಯಸುವ ದೇವರ ಸೇವಕರನ್ನು ಮಹಾತ್ಮರು ಅಥವಾ ತೀರ್ಥರು ಎಂದು ಕರೆಯಲಾಗುತ್ತದೆ ಮತ್ತು ಅವರು ನಿರ್ದಿಷ್ಟ ಸಮಯ ಮತ್ತು ಸ್ಥಳಕ್ಕೆ ಅನುಗುಣವಾಗಿ ಬೋಧಿಸುತ್ತಾರೆ. ದೇವರ ಸೇವಕರು ಆ ಜನರನ್ನು ಭಗವಂತನ ಭಕ್ತರಾಗುವಂತೆ ಒತ್ತಾಯಿಸುತ್ತಾರೆ. ದೇವರು ಎಂದು ಕರೆಯುವುದನ್ನು ಅವರು ಎಂದಿಗೂ ಸಹಿಸುವುದಿಲ್ಲ. ಬಹಿರಂಗ ಶಾಸ್ತ್ರಗಳ ಸೂಚನೆಯ ಪ್ರಕಾರ ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ವತಃ ದೇವರು, ಆದರೆ ಅವರು ಭಕ್ತನ ಪಾತ್ರವನ್ನು ನಿರ್ವಹಿಸಿದರು. ಅವರನ್ನು ದೇವರೆಂದು ತಿಳಿದ ಜನರು ಅವರನ್ನು ದೇವರು ಎಂದು ಸಂಬೋಧಿಸಿದರು, ಆದರೆ ಅವರು ತಮ್ಮ ಕೈಗಳಿಂದ ತಮ್ಮ ಕಿವಿಗಳನ್ನು ಮುಚ್ಚಿಕೊಂಡು ವಿಷ್ಣುವಿನ ಹೆಸರನ್ನು ಜಪಿಸುತ್ತಿದ್ದರು. ಅವರು ದೇವರೆಂದು ಕರೆಯುವುದನ್ನು ಬಲವಾಗಿ ಪ್ರತಿಭಟಿಸಿದರು, ಆದರೂ ನಿಸ್ಸಂದೇಹವಾಗಿ ಅವರು ಸ್ವತಃ ದೇವರು ಎಂದು ಸಂಬೋಧಿಸುವುದರಲ್ಲಿ ಸಂತೋಷ ಪಡುವ ನಿರ್ಲಜ್ಜ ಪುರುಷರ ವಿರುದ್ಧ ನಮ್ಮನ್ನು ಎಚ್ಚರಿಸಲು ಭಗವಂತ ಹಾಗೆ ವರ್ತಿಸುತ್ತಾನೆ. ದೇವರ ಸೇವಕರು ದೇವರ ಪ್ರಜ್ಞೆಯನ್ನು ಪ್ರಚಾರ ಮಾಡಲು ಮತ್ತು ಬುದ್ಧಿವಂತ ಜನರು ಎಲ್ಲ ರೀತಿಯಲ್ಲೂ ಅವರೊಂದಿಗೆ ಸಹಕರಿಸಬೇಕು. ದೇವರ ಸೇವಕನಿಗೆ ಸೇವೆ ಸಲ್ಲಿಸುವ ಮೂಲಕ ಭಗವಂತನನ್ನು ನೇರವಾಗಿ ಸೇವಿಸುವುದಕ್ಕೆ ಹೆಚ್ಚಾಗಿ ದೇವರನ್ನು ಮೆಚ್ಚಿಸಬಹುದು. ತನ್ನ ಸೇವಕರನ್ನು ಸರಿಯಾಗಿ ಗೌರವಿಸಲಾಗುತ್ತದೆ ಎಂದು ನೋಡಿದಾಗ ಭಗವಂತನು ಹೆಚ್ಚು ಸಂತೋಷ ಪಡುತ್ತಾನೆ, ಏಕೆಂದರೆ ಅಂತಹ ಸೇವಕರು ಭಗವಂತನ ಸೇವೆಗಾಗಿ ಎಲ್ಲವನ್ನೂ ಪಣಕ್ಕಿಡುತ್ತಾರೆ ಮತ್ತು ಅದರಿಂದ ಅವರು ಭಗವಂತನಿಗೆ ತುಂಬಾ ಪ್ರಿಯರು. ತನ್ನ ಮಹಿಮೆಯನ್ನು ಬೋಧಿಸಲು ಎಲ್ಲವನ್ನೂ ಪಣಕ್ಕಿಡುವವನಿಗಿಂತ ನನಗೆ ಹೆಚ್ಚು ಪ್ರಿಯರಾದವರು ಯಾರೂ ಇಲ್ಲ ಎಂದು ಭಗವಂತ ಭಗವದ್ಗೀತೆಯಲ್ಲಿ 18.69 ಘೋಷಿಸುತ್ತಾನೆ. ಭಗವಂತನ ಸೇವಕರಿಗೆ ಸೇವೆ ಸಲ್ಲಿಸುವ ಮೂಲಕ ಒಬ್ಬ ವ್ಯಕ್ತಿಯು ಕ್ರಮೇಣ ಅಂತಹ ಸೇವಕರ ಗುಣವನ್ನು ಪಡೆಯುತ್ತಾನೆ ಮತ್ತು ಹೀಗೆ ದೇವರ ಮಹಿಮೆಗಳನ್ನು ಕೇಳಲು ಅರ್ಹನಾಗುತ್ತಾನೆ. ದೇವರ ಬಗ್ಗೆ ಕೇಳುವ ಉತ್ಸಾಹವು ದೇವರ ರಾಜ್ಯವನ್ನು ಪ್ರವೇಶಿಸಲು ಅರ್ಹನಾದ ಭಕ್ತನ ಮೊದಲ ಅರ್ಹತೆಯಾಗಿದೆ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಧನ್ಯವಾದಗಳು. ಓಕೆ, ಸೊ ಯಾರಾದ್ರೂ ಏನಾದ್ರೂ ಹೇಳ್ಬೇಕಂದ್ರೆ, ಏನಾದ್ರೂ ಸೇರಿಸ್ಬೇಕು ಅಂದ್ರೆ? ಇಲ್ಲ ಅಂದ್ರೆ ಇವತ್ತಿಗೆ ನಿಲ್ಲಿಸ್ತೀನಿ ನಾನು. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ग्रंथराज श्रीमद् भागवतम की जय, श्रीपाद की जय. हरे कृष्ण प्रभुजी, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ತೊಂದರೆಗೆ ಕ್ಷಮೆ ಇರ್ಲಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ತೊಂದ್ರೆ ಆಯ್ತು ಇವತ್ತು, ಕ್ಷಮೆ ಇರ್ಲಿ ಪ್ರಭುಜಿ. ಇಲ್ಲ ಏನಿಲ್ಲ, ತೊಂದರೆ ಇಲ್ಲ. ಅಲ್ಲ, ಆಕ್ಚುಲಿ ನಾನು ಅದು ತಿಳ್ಕೊಂಡಿರ್ಬೇಕು. ಅದು ಇದಿರುತ್ತೆ, ಯಾಕಂದ್ರೆ ಝೂಮ್ ಐಡಿ ಇರುತ್ತಲ್ಲ, ಮತ್ತೆ ಯೂಸರ್ ಐಡಿ ಪಾಸ್ವರ್ಡ್ ಎಲ್ಲ ಇರುತ್ತೆ. ಅದರಿಂದ ಎಂಟರ್ ಆದ್ರೆ ಆಯ್ತು ಅಷ್ಟೇ. ನಾವು ನನ್ನ ಹತ್ರ ಅದು ರೆಡಿ ಆಗಿದ್ರೆ ನಾನು ಸ್ವಲ್ಪ ಅಲ್ಲಿ ಹುಡ್ಕೋದಾಯ್ತು ಅಷ್ಟೇ. ಮತ್ತೆ ಅವ್ರು ಬಂದ್ರು ಕರೆಕ್ಟ್ ಆಗಿ ಗೌರವಪೂರ್ವ ಇದು ಮಾಡುವ. ಸೊ ಅದಾಗತ್ತೆ, ಅದು ಏನ್ ಮಾಡಕ್ಕಾಗಲ್ಲ. ಅದು ಅವ್ರೇನು ಇಚ್ಛೆ, ಅವ್ರೇನು ಆತರ ಮಾಡ್ಬೇಕು ಅಂತ ಮಾಡಿದ್ರು. ಪಾಪ ಅಲ್ಲಿ ಇಟ್ಟು ಪಾಪ ಸ್ಕೂಲ್ಗೆ ಹೋದ್ರು. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಪಾಪ ಸ್ವಲ್ಪ ತೊಂದರೆ ಇಲ್ಲ. ಧನ್ಯವಾದಗಳು ಪ್ರಭುಜಿ. ಹರೇ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಅವರ ಮನೆ ಕೇಳ್ತಾ ಇತ್ತು ಭಾಗವತಂ.